ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ. ವಿ4 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಈ ದಿವಸದ ನಮ್ಮ ಚರ್ಚೆ ಡ್ರಗ್ಸ್ ಚಿಕಿತ್ಸೆ ಮತ್ತು ಪುನರ್ವಸತಿ. ವೀಕ್ಷಕರೇ, ಈಗಾಗಲೇ ನೀವು ನೋಡಿರ್ತೀರಿ, ವಿ4 ವಾಹಿನಿಯಲ್ಲಿ ನಾವು ಸತತವಾಗಿ ಡ್ರಗ್ಸ್ ಬಗ್ಗೆ ಒಂದು ಜಾಗೃತಿ ಮೂಡಿಸುವಂಥ, ಮುಖ್ಯವಾಗಿ ಪೋಷಕರು ಮತ್ತು ವಿದ್ಯಾರ್ಥಿಗಳಲ್ಲಿ ಮತ್ತು ಶಿಕ್ಷಕರಲ್ಲಿ ಜಾಗೃತಿ ಮೂಡಿಸುವಂಥ ಒಂದು ಸರಣಿ ಕಾರ್ಯಕ್ರಮಗಳನ್ನೇ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಈ ಒಂದು ಸರಣಿಯಲ್ಲಿ ಇವತ್ತು ಯಾವ ವಿಷಯ ನಾವು ಎತ್ಕೊಂಡಿದ್ದೇವೆ ಅಂತ ಹೇಳಿದ್ರೆ, ಡ್ರಗ್ಸ್ ವ್ಯಸನಿಗಳು ಯಾರಿರ್ತಾರೆ, ಡ್ರಗ್ಸ್ ಕನ್ಸ್ಯೂಮ್ ಮಾಡೋರು ಯಾರಿರ್ತಾರೆ, ಅವರಿಗೆ ಸಿಗಬೇಕಾದಂಥ ಅಥವಾ ಅವರಿಗೆ ಕೊಡಬೇಕಾದ ಚಿಕಿತ್ಸೆ ಯಾವುದು ಮತ್ತು ಅವರಿಗೆ ಸಿಗಬೇಕಾದ ಪುನರ್ವಸತಿ ಯಾವುದು, ಅಂದರೆ ಅವರನ್ನು ಆ ಅಮಲು ವ್ಯಸನದಿಂದ ಹೊರಗೆ ತರುವ ನಿಟ್ಟಿನಲ್ಲಿ ಯಾವ ರೀತಿಯ ಚಿಕಿತ್ಸೆ ಅವರಿಗೆ ಕೊಡಿಸಬೇಕಾಗುತ್ತೆ ಅನ್ನೋ ವಿಚಾರವಾಗಿ ನಾವು ಇವತ್ತು ಮಾತಾಡ್ತಾ ಇದ್ದೇವೆ. ಇವತ್ತು ಈ ಸ್ಟುಡಿಯೋದಲ್ಲಿ ಇಬ್ಬರು ಅಪರೂಪದ ವ್ಯಕ್ತಿಗಳು ಮತ್ತು ತುಂಬ ದೊಡ್ಡ ಮಟ್ಟದ ಸಾಧಕರು ಮತ್ತು ತುಂಬ ಪರಿಶ್ರಮದಿಂದ, ಕಮಿಟ್ಮೆಂಟಿಂದ ಡ್ರಗ್ಸ್ ವ್ಯಸನಕ್ಕೆ ಒಳಗಾಗಿರುವ ಜನರಿಗೆ ಚಿಕಿತ್ಸೆ ಮಾಡ್ತಾ ಇರುವಂಥ ಕೇಂದ್ರದ ಇಬ್ಬರು ನಮ್ಮ ಜೊತೆಗಿದ್ದಾರೆ. ಇವತ್ತು ನಮ್ಮ ಜೊತೆಗಿರುವವರು ಪೌಲ್ ಡೆನಿಸ್ ಡಿಸೋಜಾ ಅವರು. ಸರ್, ನಿಮ್ಮನ್ನು ನಾನು ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಎಸ್, ಅದೇ ರೀತಿಯಾಗಿ ನಮ್ಮ ಜೊತೆಗೆ ಶ್ರೀಮತಿ ಲಿಡಿಯಾ ಲೋಬೋ ಅವರಿದ್ದಾರೆ, ಅವರನ್ನು ಕೂಡ ನಾನು ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಅದು ಪೌಲ್ ಡೆನಿಸ್ ಡಿಸೋಜಾ ಅವರು ಮಂಗಳೂರಿನ ಕೃಪಾ ಫೌಂಡೇಶನ್ನ ಅಲ್ಲಿ ಆಡಳಿತ ನಿರ್ವಾಹಕರಾಗಿದ್ದಾರೆ. ಕೃಪಾ ಫೌಂಡೇಶನ್ ಈ ರೀತಿಯ ಡ್ರಗ್ಸ್ ಅಥವಾ ಏನು ಮಾದಕ ವ್ಯಸನ ಸ್ವೀಕಾರ ಮಾಡ್ತಾ ಇರುವಂಥ ಅಥವಾ ಅಮಲು ಸ್ವೀಕಾರ ಮಾಡ್ತಾ ಇರುವಂಥ ವ್ಯಕ್ತಿಗಳು ಯಾರಿದ್ದಾರೆ ಅವರಿಗೆ ಚಿಕಿತ್ಸೆ ಕೊಡುವಂಥ ಒಂದು ಕೇಂದ್ರ ಅದು. ಇನ್ನು ಲಿಡಿಯಾ ಲೋಬೋ ಅವರು ಕೂಡ ಅವರು ಮಂಗಳೂರಿನ ಲಿಂಕ್ ಅಮಲು ಚಿಕಿತ್ಸಾ ಕೇಂದ್ರದಲ್ಲಿ ಆಡಳಿತಾಧಿಕಾರಿಗಳಾಗಿದ್ದಾರೆ. ಅಲ್ಲಿ ಕೂಡ ಏನು ಲಿಂಕ್ ಸಂಸ್ಥೆ ಕೂಡ ಸುಮಾರು ವರ್ಷಗಳಿಂದ ಮಂಗಳೂರಿನಲ್ಲಿ ಈ ಒಂದು ಅಮಲು ವ್ಯಸನಿಗಳಿಗಾಗಿ ಚಿಕಿತ್ಸೆ ನೀಡ್ತಾ ಇರುವಂಥ ಒಂದು ಕೇಂದ್ರ. ಇಂಥ ಒಂದು ಕೇಂದ್ರದಲ್ಲಿ ಕೇಂದ್ರವನ್ನು ನಿರ್ವಹಣೆ ಮಾಡ್ತಾ ಇರುವವರಿಬ್ಬರು ಕೂಡ. ಮತ್ತು ಸಾಮಾನ್ಯ ಯಾವುದೇ ಆಸ್ಪತ್ರೆ, ಯಾವುದೇ ಪುನರ್ವಸತಿ ಕೇಂದ್ರ, ಯಾವುದೇ ಆಶ್ರಮ ಎಲ್ಲೂ ಕೂಡ ನೀವು ಕಾಣಲಾರದಂಥ ಒಂದು ಡೆಡಿಕೇಟೆಡ್ ಆಗಿ ಕೆಲಸ ಮಾಡುವ ಅಥವಾ ಮಾಡಲೇಬೇಕಾದಂಥ ಒಂದು ಕೇಂದ್ರ ಯಾವುದಂತ ಇದ್ದರೆ ಅದು ಈ ರೀತಿಯ ಅಮಲು ವ್ಯಸನಿಗಳು ಇರುವಂಥ ಕೇಂದ್ರ ಅಥವಾ ಆ ಅಮಲು ವ್ಯಸನಿಗಳಿಗೆ ಚಿಕಿತ್ಸೆ ಕೊಡುವಂಥ ಕೇಂದ್ರ. ಅಂಥ ಕೇಂದ್ರದಲ್ಲಿ ಕೆಲಸ ಮಾಡೋರು ಇವರು, ಅಂಥ ಕೇಂದ್ರವನ್ನು ನಡೆಸ್ತಾ ಇರೋರು. ಯಾಕಂದರೆ ಅವರಲ್ಲಿ ಇರುವಂಥ ಒಂದು ಸಾವಧಾನ ಬಹುಶಃ ನಾವು ಬೇರೆ ಯಾರಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ನಿಮಗೆ ಗೊತ್ತಿರ್ತದೆ, ಸಾಮಾನ್ಯವಾಗಿ ಒಂದು ಆಲ್ಕೋಹಾಲ್ ಕುಡಿದು ಬಂದವರು ಯಾವ ರೀತಿ ವರ್ತನೆ ಮಾಡ್ತಾರೆ ಅಂತ. ಇನ್ನು ಅದರಲ್ಲಿ ಈ ಡ್ರಗ್ಸ್ ಅಂದರೆ ಬೇರೆ ಬೇರೆ ರೀತಿಯ ಡ್ರಗ್ಸ್ಗಳಿದ್ದಾವೆ, ಗಾಂಜಾನು, ಅಫೀಮು, ಚರಸು ಇತ್ಯಾದಿ. ಈ ಡ್ರಗ್ಸ್ ಸೇವನೆ ಮಾಡಿದವರು ಮಾಡುವಂಥ ಏನು ತೊಂದರೆಗಳಿದಾವಲ್ಲ, ಅದು ಯಾವುದು ಅನ್ನೋದನ್ನು, ಯಾವ ರೀತಿ ಇರುತ್ತೆ ಅನ್ನೋದನ್ನು ನಿಮಗೆ ಅನೇಕ ಮಂದಿ ಗೊತ್ತಿರುತ್ತೆ. ಅಂಥ ಕೇಂದ್ರಗಳಲ್ಲಿ ಇವರು ಅಂಥ ಅಮಲು ವ್ಯಸನಿಗಳ ನಡುವೆ ನಿಂತು ಅವರಿಗೆ ಚಿಕಿತ್ಸೆ ಕೊಡುವಂಥದ್ದು ಅಥವಾ ಅವರನ್ನು ಸುಧಾರಣೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರಲ್ಲ, ಅಂಥ ತುಂಬ ಶ್ರೇಷ್ಠ ವ್ಯಕ್ತಿಗಳು ಇವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ವೀಕ್ಷಕರೇ, ಇವತ್ತು ಈ ಅಮಲು ವ್ಯಸನಿಗಳಿಗೆ ಯಾವ ರೀತಿಯ ಚಿಕಿತ್ಸೆ ಕೊಡಬೇಕು, ಅವರನ್ನು ಆ ಅಮಲು ಪದಾರ್ಥಗಳಿಂದ ಆ ವ್ಯಸನದಿಂದ ಹೊರಗೆ ಯಾವ ರೀತಿ ತರಬೇಕು ಅನ್ನೋ ವಿಚಾರವಾಗಿ ಇವರು ಮಾತಾಡ್ತಾರೆ. ಮತ್ತು ಇವರ ಕೇಂದ್ರಗಳಲ್ಲಿ ನೋಡಿದಂಥ ಅನೇಕ ಮಂದಿಯ ಯುವಕರ, ವಿದ್ಯಾರ್ಥಿಗಳ ಬದುಕಿನ ಆ ಕಷ್ಟದ ಅಥವಾ ಆ ಬದುಕನ್ನು ಹಾಳು ಮಾಡಿಕೊಂಡಂಥ ಕಥನಗಳು ಅವರ ಹತ್ರ ಇದೆ. ಅವರು ಆ ಮಕ್ಕಳನ್ನು ಮತ್ತೆ ಯಾವ ರೀತಿ ಸುಧಾರಣೆ ಮಾಡಿದ್ದಾರೆ ಅನ್ನೋ ವಿಚಾರವನ್ನು ಹೇಳ್ತಾರೆ. ಮತ್ತು ಇವತ್ತಿನ ಯಾಕಂತ ಹೇಳಿದ್ರೆ ಡ್ರಗ್ಸ್ ಅನ್ನೋದು ಅದು ದೊಡ್ಡೊಂದು ಮಾಫಿಯಾ. ಅದು ಒಂದು ಕಡೆಯಿಂದ ಅದನ್ನು ಹಿಡಿದು ನಾವು ಮಟ್ಟ ಹಾಕ್ತೇವೆ ಅಂತ ಹೇಳಿದ್ರೆ ಅದು ಮತ್ತೊಂದು ಕಡೆಯಿಂದ ಅದು ಮತ್ತೊಂದು ಸ್ವರೂಪದಲ್ಲಿ ಎದ್ದುಕೊಳ್ತದೆ. ಇವತ್ತಿನ ಕಾಲಘಟ್ಟದಲ್ಲಿ ಯಾವ ರೀತಿಯ ಡ್ರಗ್ಸ್ಗಳು ಮಾರುಕಟ್ಟೆಗೆ ಬಂದಿದೆ ಅನ್ನೋ ವಿಚಾರ ಕೂಡ ಅವರು ಮಾತಾಡ್ತಾರೆ. ಸೊ ಗಮನವಿಟ್ಟು ಕೇಳಿ. ಯಾಕಂತ ಹೇಳಿದ್ರೆ ಎಷ್ಟೋ ಮಂದಿ ಪೋಷಕರಲ್ಲಿ ಒಂದು ಅಭಿಪ್ರಾಯ ಇರ್ತದೆ, ನಮ್ಮ ಮಕ್ಕಳು ಸಪೋಸ್ ಎಲ್ಲಾದರೂ ಅವರಿಗೆ ಡ್ರಗ್ಸ್ನ ಸಂಪರ್ಕ ಬಂದರೆ ಅವರೆಲ್ಲೂ ಕೂಡ ಹೊರಗಡೆ ಹೇಳಿಕೊಳ್ಳೋದಿಲ್ಲ, ನಮ್ಮದು ಮರ್ಯಾದೆ ಹೋಗುತ್ತೆ ಅಂತ. ಅಲೋ ಸರ್? ಹೌದು. ಸೊ ಹಾಗಾಗಿ ಗಮನವಿಟ್ಟು ಕೇಳಿ ಅವ್ರಿಗೆ ಏನು ಹೇಳ್ತಾರೆ ಅಂತ. ಯಾಕಂತ ಹೇಳಿದ್ರೆ ಇದು ತುಂಬ 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 ಇಂಪಾರ್ಟೆಂಟ್ ಆದ ವಿಷಯ ಇದು. ಸಾಮಾನ್ಯವಾಗಿ ಟಿವಿನಲ್ಲಿ ನೋಡಿರ್ತೀರಿ, ದಿನನಿತ್ಯ ಸಿನಿಮಾ ನಟರು, ಸಿನಿಮಾ ನಟಿಯರು ಅಂತ. ಮೊನ್ನೆ ತನಕ ಬರೀ ಸಿನಿಮಾ ನಟಿಯರು ಅಂತ ಮಾತ್ರ ಇತ್ತು. ನೆನಪಿಡಿ, ಕೇವಲ ಸಿನಿಮಾ ನಟಿಯರು ಅಥವಾ ಸಿನಿಮಾ ಇಂಡಸ್ಟ್ರಿಗೆ ಮಾತ್ರ ಡ್ರಗ್ಸ್ ಸಂಪರ್ಕ ಇರುವುದಲ್ಲ. ಅದು ಇವತ್ತು ಪ್ರತಿ ಒಂದು ಶಾಲೆ ಕಾಲೇಜಿನ ಕಾಂಪೌಂಡ್ ಹತ್ರ ಬಂದಿದೆ.
ಸೊ ಇಂಥ ಒಂದು ಅಪಾಯವಾದ ಸನ್ನಿವೇಶದಲ್ಲಿದ್ದೇವೆ. ಕೇವಲ ಶಾಲಾ ಕಾಲೇಜು ಮಾತ್ರ ಅಲ್ಲ, ಎಲ್ಲ ಬೀದಿಗಳಲ್ಲೂ ಕೂಡ ಇವತ್ತು ಲಭ್ಯ ಇದೆ. ಸೊ ಸಾಕಷ್ಟು ಯುವಕರು ಅದರ ಆ ಒಂದು ವ್ಯಸನಕ್ಕೆ ಬಲಿಯಾಗ್ತಾ ಇದ್ದಾರೆ. ಇದು ಇಂಥ ಸಂದರ್ಭದಲ್ಲಿ ನಾನು ಇಬ್ಬರನ್ನು ಮಾತಾಡಿಸ್ತಾ ಇದ್ದೇನೆ. ಇದು ಸರ್, ಈಗ ಸಾಮಾನ್ಯವಾಗಿ ಇತ್ತೀಚಿನ ಒಂದು ತಿಂಗಳಲ್ಲಿ ನೋಡ್ತಾ ಇದ್ದರೆ ಪತ್ರಿಕೆಗಳು ಮತ್ತು ಟಿ ವಿಗಳಲ್ಲಿ ಕೇವಲ ಸಿನಿಮಾ ಸ್ಟಾರ್ಗಳು ಅವರನ್ನು ಅರೆಸ್ಟ್ ಮಾಡಿದರು, ಇವರನ್ನು ಅರೆಸ್ಟ್ ಮಾಡಲಿಕ್ಕೆ ಉಂಟು, ಇಷ್ಟೇ ಕಾಣಿಸ್ತಾ ಉಂಟು. ನಾನು ಈಗಲೇ ಮಾತಾಡೋಕೆ ಹೇಳಿದೆ, ಇದು ಡ್ರಗ್ಸ್ ವ್ಯಸನ ಕೇವಲ ಒಂದು ಇಂಡಸ್ಟ್ರಿಗೆ ಮಾತ್ರ ಸೀಮಿತ ಆದದಲ್ಲ, ಅದು ಇವತ್ತು ಜನರ ನಡುವೆ ಉಂಟು ಅಂತ. ನೀವು ಸಾವಿರಾರು ಜನರು ನೋಡಿರ್ತೀರಿ, ಏನು ಹೇಳ್ತೀರಿ ಸರ್? ಪ್ರಪ್ರಥಮವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕೆಂತ ಹೇಳಿದರೆ ಇಂಥದ್ದೊಂದು ಕಾರ್ಯಕ್ರಮವನ್ನು ನೀವು ನಿಮ್ಮ V4 ಚಾನೆಲಲ್ಲಿ ತಂದಿದ್ದೀರ. ನಿಜಕ್ಕೆ ಭಾಳ ಒಳ್ಳೆಯ ಕಾರ್ಯಕ್ರಮ ಇದು. ಯಾಕೆಂತ ಹೇಳಿದರೆ ಇವತ್ತಿನ ಜನರಿಗೆ ಮತ್ತು ಯುವ ಜನರಿಗೆ ಭಾಳ ಮುಖ್ಯವಾದದ್ದು ಕಾರ್ಯಕ್ರಮ ಆಗಿದೆ. ಸೊ ಇಂಥ ಕಾರ್ಯಕ್ರಮವನ್ನು ನೀವು ಹಮ್ಮಿಕೊಂಡಿದ್ದೀರಾ, ಅದಕ್ಕೆ ನಿಮಗೆ ಅಭಿನಂದನೆಗಳು. ನಮ್ಮ ಜವಾಬ್ದಾರಿ ಅಂತ ನಾವು ತಿಳಿತೇವೆ, ನಮ್ಮ ಕರ್ತವ್ಯ ಅಂತ. ಸೊ ಅದೇ ನಾನು ಕೇಳ್ತಾ ಇರೋದು, ಡ್ರಗ್ಸ್ ಕೇವಲ ಈಗ ಜನ ದಿನನಿತ್ಯನೂ ಟಿ ವಿ ಮತ್ತು ಪತ್ರಿಕೆಯಲ್ಲಿ ನೋಡ್ತಾರೆ, ಕೇವಲ ಸಿನಿಮಾ ಇಂಡಸ್ಟ್ರಿಯದ್ದು ಮಾತ್ರ ಬರ್ತಾ ಉಂಟು. ನಾನು ನಿಮ್ಮ ಹತ್ರ ಕೇಳೋದು, ನಿಮ್ಮ ಸೆಂಟರ್ಗಳಿಗೆ ಯಾವ ವರ್ಗದ ಜನ ಎಲ್ಲ ಬರ್ತಾರೆ ಅಂತ. ಪೇರೆಂಟ್ಸ್, ಪೊಲೀಸರು, ಮತ್ತೊಬ್ಬರು ಇಬ್ಬರೆಲ್ಲ ಇವರಿಗೆ ಚಿಕಿತ್ಸೆ ಕೊಡಿ ಅಂತ ಕರ್ಕೊಂಡು ಬರ್ತಾರಲ್ಲ, ಯಾವ ವರ್ಗದ ಜನರು ಅಂತ, ಅವರು ಯಾವ ಕ್ಲಾಸ್ ಆಫ್ ಜನ ಅಂತ ನೋಡಿ. ನಿಜವಾಗಿ ಹೇಳಲಿಕ್ಕೆ ಹೋದರೆ ಡ್ರಗ್ಸ್ಗಳು ಖಾಲಿ ಅಲ್ಲಿ ಸಿಗ್ತದೆ ಇಲ್ಲಿ ಸಿಗ್ತದೆ ಎಂದು ಹೇಳುವ ಬದಲು ನಮ್ಮ ಮನೆಯ ಮೆಟ್ಟಲಲ್ಲಿಯೇ ಉಂಟಂತ ಹೇಳಿದು ತಿಳಿಯೋದು ಭಾಳ ಇಂಪಾರ್ಟೆಂಟ್. ಯಾಕಂತ ಹೇಳಿದರೆ ಇವತ್ತು ಡ್ರಗ್ಸ್ ಸಿಗದ ಜಾಗಗಳೇ ಇಲ್ಲ, ಅಷ್ಟು ಜಾಗಗಳಲ್ಲಿ ಇವತ್ತು ಡ್ರಗ್ಸ್ ಸಿಗ್ತದೆ. ಹಾಲು ತರಕಾರಿ ಆದರೂ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕಾದ್ರೆ ಅದು ಬೇಕಾದರೆ ಸಿಗೋದಿಲ್ಲ, ಆದರೆ ಇದು ಡ್ರಗ್ಸ್ಗಳು ಬೇಕಾದಲ್ಲಿ ಸಿಗ್ತಾ ಉಂಟು. ಓಕೆ ಓಕೆ ಮೇಡಮ್ ಏನು ಹೇಳ್ತೀರಿ? ಡ್ರಗ್ಸ್ ಕೇವಲ ನಾವು ಇವತ್ತು ನೋಡ್ತಾ ಇರೋದು ಟಿ ವಿಗಳಲ್ಲಿ, ಪತ್ರಿಕೆಗಳಲ್ಲಿ ಸಿನಿಮಾದವರು ಅಂತ. ಈ ಸಿನಿಮಾದವರಿಗೆ ಮಾತ್ರ ಅಲ್ಲ ಸರ್ ಡ್ರಗ್ಸ್ ಸಿಗುವಂತದ್ದು. ಈಗ ನಾನೊಂದು ಸಾಧಾರಣ 10-11 ವರ್ಷಗಳಿಂದ ಈ ಒಂದು ಅಮಲು ಚಿಕಿತ್ಸಾ ಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನೀವು ಸಾಧಾರಣ ಹಿಂದಿನ ದಿನಗಳಿಗೆ ಹೋದ್ರೆ, ಒಂದು 10 ವರ್ಷ 15 ವರ್ಷ ಹೋದ್ರೆ ಪ್ರಾಯದವರೆಲ್ಲ ಬರ್ತಾ ಇದ್ರು. ಅವರ ಮಕ್ಕಳು ಅವರನ್ನ ಟ್ರೀಟ್ಮೆಂಟ್ ಗೆ ಕರೆತರುವಂತದ್ದು, ಟ್ರೀಟ್ಮೆಂಟ್ ಮಾಡಿಸುವಂತದ್ದು ಇದೆಲ್ಲ ಇತ್ತು. ಆದ್ರೆ ಈಗ ನೋಡಿದ್ರೆ ಮನಸ್ಸು ಜುಮ್ಮದೆ. ನಾನು ಇವತ್ತು ಕೂಡ ಹೇಳಿದೆ, ಇಡೀ ಯಂಗ್ ಜನರೇಷನ್ ಇದೆ ಒಳಗಡೆ ಅಂತ ಹೇಳಿ. ಯಾಕಂದ್ರೆ ಈಗ ಏನಾಗ್ತದೆ ಅಂತ ಹೇಳಿದ್ರೆ, ತಂದೆ ತಾಯಂದಿರು ತಮ್ಮ ಮಕ್ಕಳನ್ನ ಡಿಅಡಿಕ್ಷನ್ ಸೆಂಟರ್ಗೆ ಕರ್ತರ್ತಾ ಇದ್ದಾರೆ. ಅಂದ್ರೆ ಡ್ರಗ್ಸ್ಗಳು ಅಥವಾ ಈ ಅಮಲು ಸೇವನೆ, ಮಾದಕ ವ್ಯಸನ ಎಷ್ಟು ಮುಂದುವರೆದಿದೆ ಅಂತ ಹೇಳಿದ್ರೆ, ಎಲ್ಲ ಮನೆಯಲ್ಲಿ ಒಂದು ಹುಟ್ಟಿದ ವ್ಯಕ್ತಿ ಅಮಲು ವ್ಯಸನಕ್ಕೆ ಬಲಿಯಾಗ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇದು ತುಂಬಾ ಹರಡ್ತಾ ಇದೆ. ಬೇರೆ ಬೇರೆ ಕಾರಣಗಳಿಂದ ಇರ್ಬೋದು, ಕಾರಣಗಳು ಬೇರೆ ಬೇರೆ ಇರ್ಬೋದು. ಆದ್ರೆ ಯುವ ಜನರಲ್ಲಿ ಇವತ್ತು ಜಾಸ್ತಿ ಮಾದಕ ವ್ಯಸನ ಜಾಸ್ತಿ ಆಗಿದೆ ಅಂತ ಹೇಳಿ ಹೇಳ್ಬೋದು. ಈಗ ಯುವ ಜನ ಅಂತ ಹೇಳಿದ್ರೆ ನೀವು ಅದು ಪರ್ಟಿಕ್ಯುಲರ್ ಯಾವ ಏಜ್ ಗ್ರೂಪ್ನವರು ಅಂತ ಹೇಳ್ತೀರಾ? ಅಂದರೆ ಈಗ ಮೊನ್ನೆ ನಾವು ಮಾತಾಡ್ತಿದ್ದ ಸಂದರ್ಭದಲ್ಲಿ ಪ್ರಶ್ನೆ ಬಂತು ಇಲ್ಲಿ. ಮೊದಲೆಲ್ಲ ಆರಂಭದಲ್ಲಿ ಸ್ವಲ್ಪ ಎಲ್ಲ ಕಾಲೇಜ್ ಮಕ್ಕಳು ಅಂತ ಇತ್ತು, ಕಾಲೇಜು. ಈಗ ನೋಡುವಾಗ ಸ್ಕೂಲ್ ಮಕ್ಕಳ ತನಕ ಅಂತ ಪ್ರಶ್ನೆ ಬರ್ತಾ ಉಂಟು. ಏನು ಹೇಳ್ತೀರಿ? ಅಮಲು ವ್ಯಸನ ನಾನು ನೋಡಿದ ಮಟ್ಟಿಗೆ 10ನೇ ವರ್ಷದಿಂದಲೇ ಸ್ಟಾರ್ಟ್ ಮಾಡ್ತಾರೆ. ಅದರ ಕೆಳಗಿನ ಮಕ್ಕಳಲ್ಲಿ ಕೂಡ ಈ ಅಮಲು ವ್ಯಸನ ಇದೆ. ಅಮಲು ವ್ಯಸನ ಅಂತ ಹೇಳಿ ಒಮ್ಮೆಲೆ ಅವರು ಗಾಂಜಾ ತಕ್ಕೊಳ್ಳಿಕ್ಕೆ ಹೋಗುದಿಲ್ಲ. 10 ವರ್ಷ ಅಂತ ಹೇಳಿದ್ರೆ ಅವನು ಬಹುಶಃ ಒಂದು 5ನೇ ಕ್ಲಾಸ್ ಅಲ್ಲಿ ಇರ್ತಾನೆ, 5ನೇ ಕ್ಲಾಸ್ ಅಲ್ಲಿ, 5th ಸ್ಟ್ಯಾಂಡರ್ಡ್ ಅಲ್ಲಿ ಇರುವ. ಏನಾಗ್ತದೆ ಅಂತ ಹೇಳಿ ಹೇಳಿದ್ರೆ, ಈ ಸಣ್ಣ ಪುಟ್ಟ ವಸ್ತುಗಳು ಇರ್ಬೋದು, ಚೈನಿ ವೈನಿ ಇರ್ಬೋದು, ಇದು ಪಾನ್ ಮಸಾಲ, ಸಣ್ಣ ಸಣ್ಣ ವಸ್ತುಗಳಿಂದ ಅವರು ಸ್ಟಾರ್ಟ್ ಮಾಡ್ತಾರೆ. ತುಂಬಾ ಕಡೆ ಈಗ ನೀವು ಬೇಕಾದ್ರೆ ಶಾಲೆಗಳಲ್ಲಿ ಹೋದ್ರೆ, ಶಾಲೆಗಳ ಇದು ಕಾಂಪೌಂಡ್ ವಾಲ್ ಇದೆಯಲ್ಲ, ಅದರ ಹಿಂದುಗಡೆ ಹೋಗಿ ಮಾಡುವಂತದ್ದು, ಈ ಬೀಡಿಗಳನ್ನ ಸೇದುವಂತದ್ದು, ಸಿಗರೇಟ್ ಗಳನ್ನ ಕದ್ದು ಮುಚ್ಚಿ ಸೇದುವಂತದ್ದು, ಇದೆಲ್ಲ ನಡೀತಾನೆ ಇದೆ. ಆದ್ರೆ ಯಾರ ಗಮನಕ್ಕೆ ಇದು ಬರುದಿಲ್ಲ, ಯಾರಷ್ಟು ಅಬ್ಸರ್ವ್ ಮಾಡುದಿಲ್ಲ. ಸಣ್ಣ ಮಕ್ಕಳಲ್ಲ ಅಂತೇಳಿ, ಹೌದು, ಅವರೇನು ಆಟ ಆಡ್ತಾ ಇದ್ದಾರೆ ಅಂತ, ಮಕ್ಕಳಾಟಿಕೆ ಅಂತ. ಪೋಷಕರು ಇದು ತುಂಬಾ 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 ಇಂಪಾರ್ಟೆಂಟ್ ವಿಷಯ. ಮೇಡಮ್ ನೋಡಿ, ಅವರೊಬ್ಬರು ಸಾಮಾನ್ಯ ಮಹಿಳೆ ಅಲ್ಲ, ಡ್ರಗ್ಸ್ ವ್ಯಸನಿಗಳಿಗೆ ಚಿಕಿತ್ಸೆ ನೀಡ್ತಾ ಇರುವಂತ ಕೇಂದ್ರದ ನಿರ್ವಾಹಕರವರು. ಅವ್ರಿಗೆ ಇವತ್ತು ಹೇಳ್ತಾ ಇದ್ದಾರೆ, ಅದು ಹೈಸ್ಕೂಲ್ ಮಕ್ಕಳಲ್ಲ, ಪ್ರಾಥಮಿಕ ಶಾಲೆಯ ಮಕ್ಕಳ ತನಕ ಇವತ್ತು ಬಂದಿದೆ ಅಂತ. ಸೊ ತುಂಬ ಗಂಭೀರವಾದ ವಿಚಾರ ಇದು. ನಿಮ್ಮ ಮಕ್ಕಳ ಬಗ್ಗೆ ಮತ್ತು ನಿಮ್ಮ ಸುತ್ತಮುತ್ತಲಿರುವ ಮಕ್ಕಳ ಬಗ್ಗೆ ತುಂಬ ಜಾಗರೂಕತೆಯಿಂದ ನೀವು ಅಬ್ಸರ್ವ್ ಮಾಡ್ತಾ ಇರಿ. ಸರ್,
ಮತ್ತು ಮೇಡಮ್ ಇಬ್ಬರಿಗೂ ಕೂಡ ಸಾಮಾನ್ಯವಾಗಿ ಯಾವೆಲ್ಲ ಸ್ವರೂಪದ ಡ್ರಗ್ಸ್ಗಳನ್ನು ಕನ್ಸ್ಯೂಮ್ ಮಾಡ್ತಾರೆ? ಸ್ಟಾರ್ಟಿಂಗಿಗೆ ಈಗ ಹೇಳುವುದಾದರೆ ಮೊದಲಿನಿಂದ ಈಗ ಮೇಡಮ್ ಹೇಳಿದ ಹಾಗೆ ಚೈನಿ ಕೈನಿ ಮತ್ತು ಬೀಡಿ ಸಿಗರೇಟು ಅದರಿಂದ ಸ್ಟಾರ್ಟ್ ಆಗೋದು. ಒಂದು 10ನೇ ಕ್ಲಾಸಿಗೆ ಬರುವಾಗ ಒಂದು ಗಾಂಜಾ ಯೂಶುವಲಿ ಸ್ಟಾರ್ಟ್ ಮಾಡ್ತಾರೆ. ಅದನ್ನು ಕೆಲವರು ಬೀಡಿಯಲ್ಲಿ ಹಾಕಿ ಎಳೆಯುವುದು ಉಂಟು, ಕೆಲವರು ಸಿಗರೇಟಲ್ಲಿ ಹಾಕಿ ಎಳೆಯುವುದು ಉಂಟು. ಅದರ ನಂತರ ಮತ್ತೆ ಸ್ವಲ್ಪ ಟೈಮ್ನಲ್ಲಿ ಮತ್ತೆ ಮೇಲಕ್ಕೆ ಬರುವಾಗ ಬ್ರೌನ್ ಶುಗರ್, LSD ಅಂಥದ್ದು ಹಲವು ಡ್ರಗ್ಸ್ಗಳು ಲಭ್ಯ ಉಂಟು ಮಂಗಳೂರಲ್ಲಿ. ಮಂಗಳೂರಲ್ಲೇ ಇಷ್ಟೆಲ್ಲ ಲಭ್ಯ ಉಂಟು? ಮಂಗಳೂರಲ್ಲೇ ಲಭ್ಯ ಉಂಟು. ಸೊ ಆದುದರಿಂದ ಮಕ್ಕಳು ಅದು ಬೆಳೆಯುತ್ತಲೇ ಹೋಗ್ತದೆ. ಯಾಕಂತ ಹೇಳಿದ್ರೆ ಡ್ರಗ್ಸ್ ಇವತ್ತು ಗಾಂಜಾ ತಗೊಂಡದ್ದು ನಾಳೆಗೆ ಅದು ಸಾಕಾಗುದು. ಸ್ವಲ್ಪ ದಿನದ ನಂತರ ಇನ್ನು ಸ್ವಲ್ಪ ಡೋಸ್ ಇದು ತಗೊಳ್ಬೇಕಾಗ್ತದೆ, ಹೆಚ್ಚು ಡೋಸೇಜ್ ಇದು ತಗೊಳ್ಬೇಕಾಗ್ತದೆ. ಆಗ ಅವರು ಹೆಚ್ಚಿನ ಡೋಸೇಜ್ ಯಾವುದುಂಟು ಅದನ್ನು ಹುಡುಕಿಕೊಂಡು ಹೋಗ್ಬೇಕು. ಸೊ ಅಂತ ಒಂದು ಪ್ರಸಂಗಗಳು ಇವತ್ತು ಮಂಗಳೂರಿನ ನಗರದಲ್ಲಿ ಆಗಲಿ ಅಥವಾ ಬೇರೆ ಎಲ್ಲಿಯಾದರೂ ಆಗಲಿ ಅಂಥ ಪ್ರಸಂಗಗಳು ಇವತ್ತು ಉಂಟಾಗಿದೆ. ಸೊ ಇವತ್ತು ನಾವು ಅದನ್ನು ಜಾಗೃತಿಕತೆ ಮಾಡೋದು ಬಹಳ ಇಂಪಾರ್ಟೆಂಟ್ ಆದ ಒಂದು ವಿಷಯವಾಗಿದೆ. ಓಕೆ ಮೇಡಮ್, ನೀವು ಕೂಡ ಇದೇ ವಿಷಯ ಹೇಳ್ತೀರಾ? ಅಂದ್ರೆ ನಾವು ಮಾತಾಡೋದಿದ್ರೆ ಈಗ ನಮಗೆ ಈಗ ಪತ್ರಿಕೆಗೆಲ್ಲ ಹೋಗುವಾಗ ನ್ಯೂಸ್ ಆಗುದು ಯಾವಾಗ ಅವನ ಹತ್ರ 1 kg ಗಾಂಜಾ ಸಿಕ್ಕಿತು, ದೊಡ್ಡ ಸುದ್ದಿ ಅದು, ಇಷ್ಟು ಲಕ್ಷದ್ದು ಸಿಕ್ಕಿತು. ನಾವು ಕಾಂಕ್ರೀಟಿಗೆ ಕೆಳಗಡೆ ಬರೋಣ. ಈ ಮಕ್ಕಳನ್ನು ನೋಡುವಾಗ ವೈಟ್ನರ್, ಯಾರಿಗಾದ್ರೂ ಗೊತ್ತುಂಟು ಅದು ಡ್ರಗ್ ಅಂತ ಹೇಳಿ? ಅಯೋಡೆಕ್ಸ್, ಫೆವಿಕಾಲ್, ಗ್ಲೂಸ್, ಬೇರೆ ಬೇರೆ ಇನ್ಹೇಲೆನ್ಸ್ ಅಂತ ಹೇಳಿ ಹೇಳ್ತೇವೆ ನಾವು. ಜಾಸ್ತಿ ಚೀಪರ್ ಅಲ್ಲಿ ಸಿಗುವಂತದ್ದು. ಇದು ಯಾರು ಕೊಡುದಿಲ್ಲ ಅಂತ ಹೇಳುವಾಗ, ಈಗ ಮಕ್ಕಳು ಹೋಗುವಾಗ ಅಥವಾ ಯುವಜನರು ಹೋಗುವಾಗ ಗಾಂಜಾ ಅವರಿಗೆ ಸಿಗದೇ ಇರಬಹುದು, ಆದ್ರೆ ಇಲ್ಲಿಂದ ಸ್ಟಾರ್ಟ್ ಆಗಿರ್ತದೆ ಅವರಿಗೆ. ಸಣ್ಣ ಸಣ್ಣ ವಿಷಯಗಳಲ್ಲಿ ಟ್ಯಾಬ್ಲೆಟ್ಸ್ ಅನ್ನ ತಕೊಳ್ಳುವಂತದ್ದು ಅಥವಾ ಈ ವೈಟ್ನರ್ ಅನ್ನ ಇನ್ಹೇಲ್, ಮೊದಲು ನಮಗೆ ಬಾಟಲ್ಸ್ ಅಲ್ಲಿ ಬರ್ತಿತ್ತು, ನೇಲ್ ಪಾಲಿಶ್ ಹಾಕಿದಾಗ ಬಾಟಲ್ಸ್ ಅಲ್ಲಿ ಅದ್ರ ಎಂತದು ಅದು ಲಿಕ್ವಿಡ್ ಉಂಟು ಅದನ್ನ ಇನ್ಹೇಲ್ ಮಾಡುವಂತದ್ದು. ಈಗ ವೈಟ್ನರೇ ಬರ್ತದೆ. ಫೆವಿಕಾಲ್ ಇರ್ಬೋದು, ಫೆವಿಕಾಲ್, ಫೆವಿಬಾಂಡ್, ಇದನ್ನೆಲ್ಲ ಇನ್ಹೇಲ್ ಮಾಡು. ಇದು ಸಣ್ಣ ಮಟ್ಟದಲ್ಲಿ ಸಿಗುವಂತದ್ದು. ನೇಲ್ ಪಾಲಿಶ್ ಹೆಣ್ಣು ಮಕ್ಕಳು ಹಾಕೊಳ್ತಾರೆ, ಅದರಲ್ಲಿ ಕೂಡ ಒಂದು ತರಹದ ಸ್ಮೆಲ್ ಇದೆ. ಅಯೋಡೆಕ್ಸ್ ನೋವಿಗಂತ ಹೇಳಿ ತಕೊಳ್ತೇವೆ. ಅಯೋಡೆಕ್ಸ್ ಅನ್ನ ನಾವು ನೀವೀಗ ಹೇಳ್ತಾ ಇರುವಂತ ಅಯೋಡೆಕ್ಸ್ ಇರಬಹುದು, ಫೆವಿಕಾಲ್ ಇರಬಹುದು ಅಥವಾ ವೈಟ್ನರ್ ಇರಬಹುದು, ಇದನ್ನೆಲ್ಲ ನಮ್ಮ ಶಾಲೆ ಕಾಲೇಜು ಮಕ್ಕಳು ತುಂಬಾ ಪದೇ ಯೂಸ್ ಮಾಡ್ತಾರೆ ಅಂತ ಒಂದು ಸಂಶಯ ಬಂದಾಗ ಬಹುಶಃ ಪೇರೆಂಟ್ಸ್ ಸ್ವಲ್ಪ ಜಾಗೃತಿ ಇರಬೇಕು. ನಾನು ಹೇಳುವಂತದ್ದು ಎಂತ, ಯೂಸ್ ಮಾಡ್ತಾರಕ್ಕಿಂತ ಅದು ಹೇಳುವ ಮೊದಲು ನಮ್ಮ ಮಕ್ಕಳ ಶಾಲಾ ಬ್ಯಾಗ್ ಅನ್ನು ನಾವು ಎಷ್ಟು ಚೆಕ್ ಮಾಡ್ತೇವೆ. ಯಾಕಂತ ಹೇಳಿದ್ರೆ ನಾವೇನು, ಅವನ ಶಾಲೆಗೆ ಹೋಗ್ತಾನೆ, ಅವನ ಬ್ಯಾಗ್ ಅಲ್ಲಿ ಪುಸ್ತಕ ಇದೆ, ಪೆನ್ಸಿಲ್ ಬಾಕ್ಸ್ ಇದೆ ಅಷ್ಟೇ. ನನ್ನ ಮಗ ಎಷ್ಟು ವೈಟ್ನರ್ ಇದೆ, ಹೇಗೆ ಇಟ್ಟಿದ್ದಾನೆ ಪುಸ್ತಕಗಳನ್ನ, ಏನಿದೆ ಬ್ಯಾಗ್ ಗಳಲ್ಲಿ, ಅಲ್ಲಿ ನಮಗೆ ಕಾಣ್ಲಿಕ್ಕೆ ಸಿಗ್ತದೆ ಕೆಲವು ವಿಷಯಗಳು. ಅದಕ್ಕೋಸ್ಕರ ನಾನು ಜಾಸ್ತಿ ಅರಿವಿನ ಕಾರ್ಯಕ್ರಮಕ್ಕೆ ಹೋಗುವಾಗ ತಾಯಂದರಿಗೆ ಇದೇ ಹೇಳುವಂತದ್ದು, ನಿನ್ನ ಬ್ಯಾಗ್ ಅನ್ನು ಚೆಕ್ ಮಾಡ್ತೇನೆ ಅಂತ ಹೇಳಿ ನಾವು ಹೇಳುದು ಬೇಡ. ನಿನ್ನ ಪುಸ್ತಕ ಹೇಗೆ ಇಟ್ಟಿದ್ದಿ, ಎಲ್ಲ ನೋಟ್ಸ್ ಬರೆದಿದ್ದೀರಾ, ಎಲ್ಲವನ್ನು ಸಮಾಧಾನದಲ್ಲೇ ಹೋಗ್ಬೇಕು. ನಾವು ಏನು ಪೊಲೀಸ್ ಎಂತ ಜೋರ್ ಮಾಡಿ ಹೇಳಿದ ತಕ್ಷಣ ಯಾವುದೇ ಮಗು ಇವತ್ತು ಬಾಯಿ ಬಿಡುವುದಿಲ್ಲ. ನಾವು ಎಷ್ಟು ಸಮಾಧಾನದಲ್ಲಿ ನೋಡ್ತೇವೆ ಅಷ್ಟು ಸಮಾಧಾನದಲ್ಲಿ ಮಕ್ಕಳು ಓಪನ್ ಆಗ್ತಾರೆ. ಅದಕ್ಕೋಸ್ಕರ ಇದೆಲ್ಲ ಸಣ್ಣ ವಿಷಯಗಳು, ಸಣ್ಣ ಪುಟ್ಟ ವಿಷಯಗಳು, ಸಣ್ಣ ವಿಷಯಗಳು, ಆದರೆ ತುಂಬಾ ಗಂಭೀರವಾದ ವಿಷಯಗಳು. ಗಂಭೀರವಾಗಿ ನಾವು ಆಲೋಚನೆ ಮಾಡ್ತೀವಿ. ವೀಕ್ಷಕರೇ, ಮೇಡಮ್ ಹೇಳಿರುವಂತ ವಿಚಾರ ಇದು. ನಾವು ಕಳೆದ ಬಾರಿ ಸರಣಿಯ ಸಂದರ್ಭದಲ್ಲಿ ಕೂಡ ಈ ಮಾತನ್ನು ಕೌನ್ಸಿಲರ್ ಒಬ್ಬರು ಹೇಳಿದ್ರು. ನಿಮ್ಮ ಮಕ್ಕಳ ಬ್ಯಾಗ್ ಅನ್ನು ಪ್ರತಿನಿತ್ಯ ಅಥವಾ ವಾರದಲ್ಲಿ 2-3 ಸರ್ತಿ ಆದರೂ ಚೆಕ್ ಮಾಡುವಂಥದ್ದು, ಮತ್ತೆ ನಿಮ್ಮ ಮಕ್ಕಳನ್ನು ತುಂಬ ಫ್ರೆಂಡ್ಲಿಯಾಗಿ ನೋಡಿಕೊಂಡು ತುಂಬ ವಿಶ್ವಾಸಕ್ಕೆ ತಕ್ಕೊಂಡು ಚೆಕ್ ಮಾಡುವಂಥದ್ದು ಮಾಡ್ತಾ ಇರಿ. ಯಾಕಂತ ಹೇಳಿದ್ರೆ ಒಂದು ಸಣ್ಣ ಸೂಕ್ಷ್ಮ ಎಳೆ ಆದರೂ ಕೂಡ ಆ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ಬರಬಹುದು. ಯಾಕಂತ ಹೇಳಿದ್ರೆ ನೀವು ಕೇವಲ ಸ್ಕೂಲ್ ಬ್ಯಾಗಲ್ಲಿ ಏನಿರುತ್ತೆ, ಅಲ್ಲಿ ಅವ್ರದ್ದು ಟಿಫಿನ್ ಇರುತ್ತೆ ಅಥವಾ ಅವ್ರದ್ದು ಬುಕ್ಸ್ ಇರ್ತದೆ, ಇಷ್ಟ ಅಂತ ಮಾತ್ರ ತಿಳ್ಕೊಳ್ಬೇಡಿ. ಇವತ್ತು ಕಾಲ ತುಂಬ ಬದಲಾಗಿದೆ. ಯಾಕಂತ ಹೇಳಿದ್ರೆ ಮಕ್ಕಳಿಗೆ ಆ ರೀತಿಯ ಟೆಂಪ್ಟೇಷನ್ ಮಾಡಿಸುವಂಥ ವ್ಯವಸ್ಥೆಗಳು ಇದ್ದಾವೆ. ಸೊ ಈ ಒಂದು ವಿಚಾರ ನಿಮ್ಮ ಗಮನದಲ್ಲಿರಲಿ. ವೀಕ್ಷಕರು, ನಾವೀಗ ಒಂದು ಸಣ್ಣ ಬ್ರೇಕ್ ತಗೊಳ್ತು. ಬ್ರೇಕ್ ನಂತರ ನಾವು ಮತ್ತೆ ಈ ಒಂದು ಡ್ರಗ್ಸ್ ಸೇವನೆಗೆ ಇರುವಂಥ ಚಿಕಿತ್ಸೆ ಏನು, ಪರಿಹಾರ ಏನು ಅನ್ನೋಂಥ ವಿಚಾರವನ್ನು ಮತ್ತೆ ನಾವು ಮಾತಾಡ್ಲಿಕ್ಕಿದ್ದೇವೆ. ಈಗ ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಡ್ರಗ್ಸ್ ಚಿಕಿತ್ಸೆ ಮತ್ತು ಪುನರ್ವಸತಿ ಈ ಒಂದು
ಸಂವಾದ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ್ತಾ ಇದ್ದೇವೆ. ಈ ಒಂದು ಡ್ರಗ್ಸ್ ಜಾಗೃತಿ ಸಂಬಂಧಪಟ್ಟ ಹಾಗೆ ಇದು ಸರಣಿ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಡ್ರಗ್ಸ್ಗೆ ಸಂಬಂಧಪಟ್ಟಂಥ ಅಂದರೆ ಡ್ರಗ್ಸ್ ಮಾದಕ ವ್ಯಸನಿಗಳಾಗಿರುವವರಿಗೆ ಬೇಕಾದಂಥ ಚಿಕಿತ್ಸೆ ಮತ್ತು ಅವರಿಗೆ ಬೇಕಾದಂಥ ಪುನರ್ವಸತಿ ಈ ವಿಚಾರವಾಗಿ ನಾವು ಮಾತಾಡ್ತಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮಂಗಳೂರಿನ ಕೃಪಾ ಫೌಂಡೇಶನ್ನ ಆಡಳಿತ ನಿರ್ವಾಹಕರಾಗಿರುವಂಥ ಪೌಲ್ ಡೆನಿಸ್ ಡಿಸೋಜಾ ಅವರಿದ್ದಾರೆ. ಜೊತೆಗೆ ಮಂಗಳೂರಿನ ಲಿಂಕ್ ಅಮಲು ಚಿಕಿತ್ಸಾ ಕೇಂದ್ರದ ಆಡಳಿತಾಧಿಕಾರಿಗಳಾಗಿರುವಂಥ ಶ್ರೀಮತಿ ಲಿಡಿಯಾ ಲೋಬಾ ಅವರಿದ್ದಾರೆ. ಇವರಿಬ್ಬರು ಕೂಡ ಅನೇಕ ವರ್ಷಗಳಿಂದ ಈ ಒಂದು ಮಾದಕ ವ್ಯಸನಕ್ಕೆ ಒಳಗಾಗಿರುವಂಥ ವ್ಯಕ್ತಿಗಳಿಗೆ ಚಿಕಿತ್ಸೆ ನೀಡ್ತಾ ಇರುವಂಥ ಕೇಂದ್ರಗಳ ಒಂದು ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾ ಇರುವವರು, ಅಪಾರವಾದ ಅನುಭವ ಇರುವವರು ಮತ್ತು ತಳಮಟ್ಟದಿಂದ ಈ ಒಂದು ಡ್ರಗ್ಸ್ ಜಾಲದ ಬಗ್ಗೆ ಅರಿವಿರುವವರು ಮತ್ತು ಜಾಗೃತಿ ಮೂಡಿಸ್ತಾ ಇರುವವರು. ವೀಕ್ಷಕರೇ ಮತ್ತು ಪೋಷಕರೇ, ಇವರು ಅನೇಕ ಉಪಯುಕ್ತವಾದ ಮಾಹಿತಿಗಳನ್ನು ಇವತ್ತು ಹಂಚಿಕೊಳ್ತಾ ಇದ್ದಾರೆ. ನಿಮ್ಮ ಮಕ್ಕಳ ಹಿತದೃಷ್ಟಿಯಿಂದ, ನಿಮ್ಮ ಮನೆಯಲ್ಲಿರುವ ಯುವಕರ ಹಿತದೃಷ್ಟಿಯಿಂದ ನೀವು ಇದನ್ನು ಗಮನವಿಟ್ಟು ಕೇಳಿಕೊಳ್ಳಿ. ನಾವು ಈ ಒಂದು ಸಂವಾದವನ್ನು ಪೌಲ್ ಡಿಸೋಜಾ ಅವರೇ, ನಾವು ಆಗ ಮಾತಾಡ್ತಾ ಇದ್ದಾಗಲೇ ಈ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ, ಯಾಕಂತ ಹೇಳಿದ್ರೆ ದೊಡ್ಡ ಗಾಂಜಾನೋ ಚರಸ್ಸೋ ಒಪಿಯಮೋ ಸಿಗೋದಕ್ಕಿಂತ ಮೊದಲು ನೀವು ಹೇಳಿದ್ರಿ ಕೆಲವು ಅವೈಲಬಲ್ ಇರುವಂಥ ಸೊತ್ತುಗಳೇ ಅದು ಅವರಿಗೆ ಮಾದಕ ವ್ಯಸನಕ್ಕೆ ಕಾರಣ ಆಗ್ತದೆ ಅಂತ. ಯಾವುದು ಅಯೋಡೆಕ್ಸ್ ಇರ್ಬೋದು ಅಥವಾ ಇದು ಹೇಳಿದ್ರಿ ನೀವು, ಯಾವುದು ವೈಟ್ನರ್. ಸೊ ಈಗ ಸಾಮಾನ್ಯವಾಗಿ ವೈಟ್ನರ್ ಅನ್ನೋದು ಒಂದು ಶಾಲೆಗೆ ಹೋಗ್ತಾ ಇರುವಂಥ ಮಕ್ಕಳಿರುವಂಥ ಮನೆಯಲ್ಲಿ ಬೇಕಾದ ಸೊತ್ತು ಅಲ್ವಾ? ಈಗ ಅಯೋಡೆಕ್ಸ್ ಏನಾದರೂ ಗಾಯಕ್ಕೆ ಮೈಕೈ ನೋವು ಅಂತಾದಾಗೂ ಬೇಕಾದಂಥದ್ದು ಒಂದು ಔಷಧಿ. ಸೊ ನಾವು ಅದನ್ನು ಅವರು ಬೇರೆ ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಯಾವ ರೀತಿ ನೀವು ಐಡೆಂಟಿಫೈ ಮಾಡ್ತೀರಿ, ಅಥವಾ ಅದನ್ನು ಪೇರೆಂಟ್ಸ್ ಯಾವ ರೀತಿ ಐಡೆಂಟಿಫೈ ಮಾಡಬೇಕಂತ ನೀವು ಸಲಹೆ ಕೊಡ್ತೀರಿ? ಈಗ ನೋಡಿ, ಇದೆಲ್ಲ ಅಗತ್ಯದ ವಸ್ತುಗಳೇ. ಶಾಲೆ ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ ಇದೆಲ್ಲ ಅಗತ್ಯದ ವಸ್ತುಗಳು. ಆದರೆ ನಾವು ಈಗಿನ ಮಟ್ಟಕ್ಕೆ ನಾವು ನೋಡಿದರೆ ಅದನ್ನು ಮಕ್ಕಳ ಹತ್ರ ನಾವು ಅದನ್ನು ಯೂಸ್ ಮಾಡಿ ಪುನಃ ಹಿಂದೆ ತಗೊಳ್ಳಿಕ್ಕೆ ಪ್ರಯತ್ನ ಪಡಬೇಕಾಗ್ತದೆ. ಯಾಕಂತೇಳಿದರೆ ಈಗಿನ ಪ್ರೆಷರ್ ಹಾಗೆ ಉಂಟು, ಮತ್ತು ಐಡಿಯಾಗಳು ಬೇರೆ ಇತರರು ಐಡಿಯಾ ಕೊಡುವುದು ಎಲ್ಲ ಉಂಟು. ಅಂಥದ್ದು ಇದ್ದಿದ್ದರಿಂದ ಇಂಪಾರ್ಟೆಂಟ್ ವಸ್ತುಗಳು ಹೌದಾದರೂ ನಾವು ಕುಟುಂಬದವರಾಗಲಿ, ತಂದೆ ತಾಯಿ ಆಗಲಿ, ಅಣ್ಣ ತಮ್ಮಂದಿರಾಗಲಿ ಆ ಮಕ್ಕಳ ಮೇಲೆ ಒಂದು ದೃಷ್ಟಿಯನ್ನು ಇಡಬೇಕಾಗ್ತದೆ. ಅದು ಬಹಳ ಅಗತ್ಯದ್ದು ಈ ಇದಕ್ಕೆ ಸಂಬಂಧಪಟ್ಟದ್ದು. ಓಕೆ. ಈಗ ಇನ್ನೊಂದು ಪ್ರಶ್ನೆ, ಈಗ ನೀವು ಇಷ್ಟು ಸಾವಿರಾರು ಜನರಿಗೆ ಟ್ರೀಟ್ಮೆಂಟ್ ಕೊಟ್ಟಿರ್ತೀರಿ, ಅವರನ್ನು ಮಾತಾಡಿಸಿರ್ತೀರಿ, ನೋಡಿರ್ತೀರಿ, ಅವರ ಜೊತೆಗೆ ಒಡನಾಟ ಆಗಿರುತ್ತೆ, ಅವರ ಪೋಷಕರ ಜೊತೆಗೆ ಒಡನಾಟ ಆಗಿರುತ್ತೆ. ಮೇಡಮ್, ಸಾಮಾನ್ಯವಾಗಿ ಯುವಕರು ಯಾಕೆ ಈ ಒಂದು ಮುಖ್ಯವಾಗಿ ಈ ರೀತಿಯ ಮಾದಕ ವ್ಯಸನಕ್ಕೆ ಒಳಗಾಗಿರ್ತಾರೆ ಅಂತ ನೀವು ತಿಳ್ಕೊಂಡಿರೋ ಪ್ರಕಾರ? ಒಂದು ಮನೆಯಲ್ಲಿ ಕುಟುಂಬದಲ್ಲಿ ಇರುವಾಗ ಫ್ರೀಡಮ್ ಕೊಟ್ಟಿರ್ತಾರೆ, ಸ್ವಾತಂತ್ರ್ಯವಾಗಿ ಬದುಕುವಂತದ್ದು. ತಂದೆ ತಾಯಿ ಹೆಚ್ಚಿನ ಈಗಿನ ದಿವಸಗಳಲ್ಲಿ ನೋಡಿದ್ರೆ ತಂದೆ ತಾಯಿ ಇಬ್ಬರು ಕೂಡ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಈ ಮಕ್ಕಳಿಗೇನು ಫ್ರೀಡಮ್ ಸಿಗ್ತದೆ. ತಂದೆ ತಾಯಿಗೆ ಜಾಸ್ತಿ ಸಮಯ ಖರ್ಚು ಮಾಡುವಂತದ್ದೊಂದು ಅವಕಾಶ ಇರುವುದಿಲ್ಲ. ಒಂದು ಅದು. ಇನ್ನೊಂದು ಎರಡನೇದ್ದು ಸಹಪಾಠಿಗಳು, ಒಟ್ಟಿಗೆ ಇರುವಂತ ಸ್ನೇಹಿತರು, ಫ್ರೆಂಡ್ಸ್ ಅಂತೇಳಿ ಹೇಳ್ತೇವೆ, ಪಿಯರ್ ಪ್ರೆಷರ್ ಅಂತೇಳಿ ಹೇಳ್ತೇವೆ, ತಿಳಿದಲ್ಲ. ಸೊ ನಾವು ಒಟ್ಟಿಗೆ ಇದ್ರೆ ಎಂತ 10ರಲ್ಲಿ 11 ಅಂತೇಳಿ ಹೇಳುವಾಗ ಉಳಿದವರು ಹೇಗೆ ಇರ್ತಾರೆ ಅದನ್ನೇ ಅನುಸರಿಸುವಂತದ್ದು, ಫಾಲೋ ಅಪ್ ಮಾಡುವಂತದ್ದು. ಕೆಲವರು ಹೇಳುವಂತದ್ದಿದೆ, ಒಂದು 4-5 ಮಂದಿ ಏನಾದ್ರು ಮಾಡ್ತಾ ಇದ್ದಾರೆ, ಸಿಗರೇಟ್ ಸೇರ್ತಾ ಇದ್ರೆ ಇನ್ನೊಬ್ಬನಿಗೆ ಪ್ರಚೋದಿಸುವಂತದ್ದು. ಈಗ ನಾನು ರೆಸಿಸ್ಟ್ ಮಾಡ್ತೇನೆ, ನನಗೆ ಬೇಡ ಅಂತೇಳಿ, ಒಂದು ದಿವಸ ಬೇಡ ಅಂತ ಹೇಳಿ ಹೇಳ್ತೇನೆ, 2 ದಿವಸ ಬೇಡ ಅಂತ ಹೇಳಿ ಹೇಳ್ತೇನೆ, 3ನೇ ದಿವಸ ಅವರೇ ಚೇಷ್ಟೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ತಮಾಷೆ ಮಾಡ್ಲಿಕ್ಕೆ. ಓ ಬಂದಪ್ಪ ಗಾಂಧಿ, ಇವನು ಸಿಗರೇಟ್ ಸೇದುದಿಲ್ಲ, ಇವನು ಏನು ಮಾಡುದಿಲ್ಲ, ಇವನೆಂತ ತರದ ವ್ಯಕ್ತಿಯಪ್ಪ ಅಂತೇಳಿ. ಇದನ್ನು ಕೇಳುವಾಗ ಅವನಿಗೆ ತಂದೆ ತಾಯಿಯ ನೆನಪಾಗುದಿಲ್ಲ, ನನ್ನ ಫ್ರೆಂಡ್ಸ್ಗಳನ್ನ ಅಥವಾ ಪೇರೆಂಟ್ಸ್ ಅನ್ನ ನಾನು ಕಳ್ಕೊಳ್ತೇನೆ ಅಂತೇಳಿ ಅಂತ ಭಯದಿಂದ ಅವನು ನಿಧಾನವಾಗಿ ಅದಕ್ಕೆ ಬಲಿ ಬೀಳಿಗೆ ಶುರು ಆಗ್ತಾನೆ. ಒಮ್ಮೆಗೆ ಒಂದು ದಮ್ ಎಳೆಯುವಂತದ್ದು, ಅಥವಾ ವೀಕೆಂಡ್ಸ್ ಅಲ್ಲಿ ಬಿಯರ್ ಕುಡಿಯಪ್ಪ ನೀನು, ತಂದೆ ತಾಯಿಗೆ ಗೊತ್ತಾಗುದಿಲ್ಲ, ಅಥವಾ ಅವರು ಹೇಳುವಂತದ್ದು ತುಂಬಾ ಟೆನ್ಷನ್ ಇದ್ರೆ ಕುಡಿಯಪ್ಪ, ಹೀಗೆ ಹೇಳುವಾಗ ಇದರಿಂದ ಹೆಚ್ಚಿನ ಮಕ್ಕಳು, ಯುವ ಜನರು ಅದರ ಹಿಂದೆ ಹೋಗ್ತಾರೆ. ಮತ್ತೆ ಕೆಲವರಿಗೆ ಜಾಲಿಯಾದ ಜೀವನ ಇವತ್ತು, ಸ್ವಲ್ಪ ಪಾಕೆಟ್ ಮನಿ ಜಾಸ್ತಿ ಕೊಡ್ತಾರೆ, ಪಾಕೆಟ್ ಮನಿ ಕೊಡ್ತಾರೆ, ಒಂದು 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ. ಈಗ 100-200ಕ್ಕೆ ಬೆಲೆ ಇಲ್ಲ ಸರ್, 500 ರೂಪಾಯಿ ನಿಮ್ದು ಪಾಕೆಟ್ ಮನಿ ಅಥವಾ ತಿಂಗಳಿದ್ದು ಪಾಕೆಟ್ ಮನಿ. ಸೊ ಪಾಕೆಟ್ ಮನಿ ಕೊಟ್ಟ ಮೇಲೆ ಪ್ರತಿಯೊಂದು ಹೆತ್ತವರಿಗೆ ಒಂದು ಅವರದೊಂದು ಕರ್ತವ್ಯ, ಅದು ನಿಭಾಯಿಸುವಂತದ್ದು. ನೀನು ಏನು ಮಾಡಿ, ಲೆಕ್ಕ ಕೊಡುವಂತ, ಯಾವುದಕ್ಕೆ ಎಷ್ಟು ಖರ್ಚು ಮಾಡಿದೆ, ಏನು ಮಾಡಿದೆ,
ಕೊಟ್ಟಿದ್ದೇನೆ ಪಾಕೆಟ್ ಮನಿ, ನಿನಗೆ ಕೊಟ್ಟಿದ್ದೇನೆ, ಯಾವುದಕ್ಕೆ ಖರ್ಚು ಮಾಡಿದೆ, ಹೇಗೆ ಖರ್ಚು ಮಾಡಿದೆ, ಅದನ್ನು ನಿಯತ್ತಲ್ಲಿ ಖರ್ಚು ಮಾಡಿದ್ನ, ಬೇಕಾದದಕ್ಕೆ ಖರ್ಚು ಪೋಷಕರೇ ಇದನ್ನು ಗಮನದಲ್ಲಿ ಇರಿಸ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ದುಡ್ಡು ಕೊಡುವ ಸಂದರ್ಭದಲ್ಲಿ ಕೊನೆಗೆ ವೀಕೆಂಡ್ಗೆ ಅಥವಾ ತಿಂಗಳ ಕೊನೆಗೆ ಎಷ್ಟು ಮಂದಿ ನೀವು ವಿಚಾರಿಸಿದ್ದೀರಿ ಅಂತ ನಿಮ್ಮ ಗಮನದಲ್ಲಿರಿ ಅಷ್ಟೇ. ಮೇಡಮ್ ಅದನ್ನೇ ಹೇಳ್ತಾ ಇರೋದು. ನೀವು ದುಡ್ಡೇನು ಕೊಟ್ಟಿರ್ತೀರಿ, ಮಕ್ಕಳನ್ನು ತುಂಬ ಕೊಂಡಾಟ ಮಾಡಿರ್ತೀರಿ, ತುಂಬ ಪ್ರೀತಿ ಮಾಡಿರ್ತೀರಿ, ಅವರು ಅಪ್ಪ ನಾನು ಏನು ದುಡ್ಡು ಹಾಳು ಮಾಡೋದಿಲ್ಲ ಅಂತ ಹೇಳಿ ತಗೊಂಡಿರ್ತಾರೆ, ಹೌದಾ ಅಲ್ವಾ? ಆದರೆ ಕೊನೆಗೆ ಆ ಲೆಕ್ಕಾಚಾರ ಲೆಕ್ಕ ಕೇಳಿ ಅಂತ ಕೇಳ್ತಾ ಇದ್ದಾರೆ ಮೇಡಮ್. ಸರ್, ಈಗ ಈ ವಿಚಾರಗಳಲ್ಲದೆ ಬೇರೆ ಇನ್ನೇನಾದರೂ ಕಾರಣಕ್ಕಾಗಿ ಈ ಒಂದು ಮಕ್ಕಳು ಅಥವಾ ಯುವಕರು ಡ್ರಗ್ಸ್ಗೆ ಅಡಿಕ್ಟ್ ಆಗುವಂಥದ್ದು ಉಂಟಾ? ನೋಡಿ, ಒಂದು ಫ್ರೆಂಡ್ಶಿಪ್ ಅಲ್ಲಿ ಆಗೋದುಂಟು. ಹೌದು, ಫ್ರೆಂಡ್ಶಿಪ್ ಹೇಳಿದ್ರು ಅವರು. ಮನೆಯ ವಾತಾವರಣ ಬದಲಾಯಿಸುವುದು ಬಹಳ ಮುಖ್ಯ. ಓಕೆ ಓಕೆ ಓಕೆ. ಯಾಕಂತ ಹೇಳಿದ್ರೆ ಕೆಲವು ಸತಿ ಏನಾಗ್ತದೆ ಅಂತ ಹೇಳಿದ್ರೆ ಈ ತಂದೆ ತಾಯಿಯ ನಡುವಿನ ಸಂಬಂಧ ಸರಿ ಇರುವುದಿಲ್ಲ ಅಂತ, ಅದು ಮಕ್ಕಳ ಮೇಲೆ ಪ್ರಭಾವ ಬೀಳ್ತದೆ. ಮಕ್ಕಳು ತಂದೆ ತಾಯಿಯಿಂದ ಸಂತೋಷ ಸಮಾಧಾನ ಸಿಗುವುದಿಲ್ಲ ಅಂತ ಹೇಳಿಕೊಂಡು ಸಮಾಧಾನ ಹುಡುಕಿಕೊಂಡು ಹೋಗುವವರು ಇದ್ದಾರೆ. ಸೊ ಅಂಥದ್ರಲ್ಲಿ ಕೆಲವು ಸತಿ ಒಳ್ಳೆಯವರು ಸಿಕ್ಕಿದ್ರೆ ತೊಂದರೆ ಇಲ್ಲ, ಕೆಲವು ದುಶ್ಚಟಕ್ಕೆ ಬಲಿಯಾದ ಫ್ರೆಂಡ್ಸ್ಗಳು ಸಿಕ್ಕಿದ್ರೆ ಅವರೊಟ್ಟಿಗೆ ಸೇರಿ ತಂದೆ ತಾಯಿಯಿಂದ ಏನು ಸಿಗ್ಲಿಕ್ಕೆ ಆಗ್ಲಿಲ್ವೋ ಅದು ಡ್ರಗ್ಸ್ ಅಲ್ಲಿ ಅವರು ತಾಯಿಯಿಂದ ಸಿಗಬೇಕಾದಂತ ಒಂದು ಆ ಪ್ರೀತಿ ಇದೆ ಅಲ್ವಾ, ಪ್ರೀತಿ ಕಾಳಜಿ ಸಿಗದೆ ಹೋದಾಗ ಅಡ್ಡದಾರಿ ಚಟಗಳಿಗೆ ಬಲಿಯಾಗುತ್ತಾರೆ. ಓಕೆ, ಈಗ ಇದು ಸಾಮಾನ್ಯವಾಗಿ ಈ ಒಂದು ಮಾದಕ ವ್ಯಸನಕ್ಕೆ ಒಬ್ಬ ವ್ಯಕ್ತಿ ಅಥವಾ ಒಬ್ಬಳು ಅದಕ್ಕೆ ಒಂದು ಅಡಿಕ್ಟ್ ಆಗ್ತಾ ಇದ್ದಾಳೆ ಅನ್ನೋದನ್ನು ಯಾವ ರೀತಿ ನೀವು ಐಡೆಂಟಿಫೈ ಮಾಡ್ತೀರಿ, ಹೇಗೆ ನಿಮಗೆ ಪತ್ತೆ ಹಚ್ತೀರಿ? ಅಂದರೆ ನಾನು ಪೋಷಕರ ದೃಷ್ಟಿಯಲ್ಲಿ ಕೇಳಿಸ್ತಾ ಇದ್ದೇನೆ. ಪೋಷಕರು ಯಾವ ಸ್ವರೂಪದ ಮೂಲಕ ಪತ್ತೆ ಹಚ್ಚಬೇಕು ಮತ್ತು ನೀವು ಆಸ್ ಎಕ್ಸ್ಪರ್ಟ್ ಆಗಿ ಯಾವ ರೀತಿ ಪತ್ತೆ ಹಚ್ತೀರಿ? ನಾನೊಂದು ಪೇರೆಂಟ್, ಈಗ ನನಗೂ ಕೂಡ ಇಬ್ಬರು ಮಕ್ಕಳಿದ್ದಾರೆ. ನನಗೆ ನನ್ನ ಮಕ್ಕಳ ಸ್ವಭಾವ ಗೊತ್ತಿದೆ, ಮಕ್ಕಳು ಹೇಗಿದ್ದಾರೆ ಅಂತೇಳಿ ಗೊತ್ತಿದೆ, ಮಕ್ಕಳು ಹೇಗೆ ಅವರು ವರ್ತನೆ ಮಾಡ್ತಾರೆ ಅಂತೇಳಿ ಗೊತ್ತಿದೆ, ಎಷ್ಟು ಚೆನ್ನಾಗಿ ಕಲಿತಾರೆ ಅಂತೇಳಿ ಗೊತ್ತಿದೆ. ಎಲ್ಲ ಚಲನವಲನಗಳನ್ನು ನಾವು ನಿಗಾ ಇಟ್ಟಿರ್ತೇವೆ ಸಣ್ಣದಿಂದ. ಸೊ ಈ ಮಾದಕ ವ್ಯಸನಗಳಿಗೆ ಬಲಿಯಾದಾಗ ಅವರ ವರ್ತನೆಗಳಲ್ಲಿ 100% ಬದಲಾವಣೆಗಳು ಆಗ್ತದೆ. ಸಿಟ್ಟು ಮಾಡದಂತ ವ್ಯಕ್ತಿ ಕೋಪಿಸಿಕೊಳ್ತಾನೆ, ಏನೋ ಒಂದು ಹೇಳಿದಕ್ಕೆ ಕೋಪಿಸಿಕೊಳ್ತಾನೆ, ಇರ್ತಲ್ಲ. ಚುರುಕಾಗಿರುವಂತ ವ್ಯಕ್ತಿ ದಿನದಿಂದ ದಿನಕ್ಕೆ ಡಲ್ ಆಗಿ ಬರ್ತಾನೆ. ಶಾಲೆಗಳಲ್ಲಿ ಮಲಗಿ ಅಥವಾ ನಿದ್ರೆ ಮಾಡುವಂತದ್ದು, ಶಾಲೆಯ ನೋಟ್ಸ್ ಗಳನ್ನ ಕಂಪ್ಲೀಟ್ ಮಾಡದೇ ಇರುವಂತದ್ದು, ಅಥವಾ ಶಾಲೆಯಿಂದ ಕಂಪ್ಲೇಂಟ್ಸ್ ಬರುವಂತದ್ದು ಪದೇ ಪದೇ, ಸಮಯಕ್ಕೆ ಸರಿಯಾಗಿ ಮನೆಗೆ ಬಾರದೇ ಇರುವಂತದ್ದು, ನನಗೆ ಯಾರು ಬೇಡ ನಾನು ಒಬ್ಬನೇ ರೂಮಲ್ಲಿ ಕೂತ್ಕೊಳ್ತೇನೆ ಅಂತ ಹೇಳಿ ಬಾಗಿಲಾಕಿ ಕೂತ್ಕೊಳ್ಳುವಂತದ್ದು. ಈಗ ಬಹುತೇಕ ಪೇರೆಂಟ್ಸ್ ಯಾವತ್ತು ಹೇಳುವಂಥದ್ದು ಇರ್ತದೆ, ನನ್ನ ಮಗ ನನ್ನ ಮಗಳು ಬಾಗಿಲಾಕಿ ಓದ್ತಾ ಇರ್ತಾಳೆ ಅಂತ. ನೀವೇನು ಅಡ್ವೈಸ್ ಮಾಡ್ತೀರಿ? ಬಾಗಿಲಾಕಿ ಚಿಲಕ ಹಾಕಿ ಓದುವುದನ್ನು, ಆ ವಿಚಾರವಾಗಿ ನಿಮ್ಮ ಅಭಿಪ್ರಾಯ? ಅಲ್ಲ, ಬಾಗಿಲಾಕಿ ಚಿಲಕ ಹಾಕಿ ಓದುದಕ್ಕೆ ನಾವು ಯಾವುದೇ ಅಭ್ಯಂತರ ಮಾಡಲ್ಲ. ಆದ್ರೆ ಪ್ರತಿ ಸರ್ತಿ ನಾನು ಚಿಲಕ ಹಾಕಿ ಓದ್ತೇನೆ ಅಂತೇಳಿ ಹೇಳಿದ್ರೆ ಇಲ್ಲಿ ಏನಾದ್ರೂ ವಿಷಯಗಳಿದೆ, ನಾವು ಪೇರೆಂಟ್ಸ್ ಇದ್ದವರು ಅದನ್ನು ಮಾನಿಟರ್ ಮಾಡ್ಲೇಬೇಕು. ಏನು ಓದ್ತಾ ಇದ್ದಾರೆ, ಓಕೆ ಬಾಗಿಲಾಕಿ ಓದ್ತಾ ಇದ್ದಾರೆ, ಅದಕ್ಕೆ ಒಂದಾದ್ರೂ ವಿಂಡೋ ಇದನ್ನ ಎಲ್ಲ ವಿಂಡೋ ಹಾಕಿ ಬಾಗಿಲಾಕಿ ಓದ್ತಾ ಇದ್ದಾರೆ ಅಂತೇಳಿ ಹೇಳಿದ್ರೆ ಅದ್ರಲ್ಲಿ ಏನಾದ್ರೂ ಎಂತ ಗಂಭೀರವಾದ ವಿಷಯಗಳು ಇದೆ ಅಂತೇಳಿ ತಿಳಿದಲ್ಲ. ಸೊ ಅದಕ್ಕೋಸ್ಕರ ನಾವು ಮಾನಿಟರ್ ಒಂದಲ್ಲ ಒಂದು ಕಡೆಯಿಂದ ಮಾನಿಟರ್ ಮಾಡ್ಲೇಬೇಕು, ಯಾಕಂದ್ರೆ ಕೆಲವರಲ್ಲಿ 100ರಲ್ಲಿ ಒಂದು 10% ಮಂದಿ ಬಾಗಿಲಾಕಿ ನಿಯತ್ತಾಗಿ ಪ್ರಾಮಾಣಿಕವಾಗಿ ಓದ್ತಿರಬಹುದು. ಅದ್ರ ನಾವು ಬಾಗಿಲಾಕಿ ಓದ್ತಾ ಇರೋರ್ನೆಲ್ಲ ಮಾದಕ ವ್ಯಸನಕ್ಕೆ ಬಲಿಯಾದವರು ಅಂತೇಳಿ ಹೇಳಿಕ್ಕೆ ಆಗುದಿಲ್ಲ ಸರ್. ಆದ್ರೆ ಕೆಲವರು ಇದನ್ನೇ ಉಪಯೋಗಿಸಿಕೊಂಡು ಈ ಒಂದು ತೊಂದರೆಗಳಿಗೆ ಇರುವಂತದ್ದು, ಮೊಬೈಲ್ ಆಡುವಂತದ್ದು ಅಥವಾ ಕಂಪ್ಯೂಟರ್ಗಳಲ್ಲಿ, ಇದರಲ್ಲೆಲ್ಲ ಎಂತ ಅವರನ್ನ ತೊಡಗಿಕೊಳ್ತಾರೆ. ಖಾಲಿ ಮಾದಕ ವ್ಯಸನಗಳು ಮಾತ್ರ ಅಲ್ಲ, ಇವತ್ತು ವಿಪರೀತ ಮೊಬೈಲ್ ಬಳಕೆ ಕೂಡ ಒಂದು ಮಾದಕ ವ್ಯಸನವಾಗಿ ಬೆಳೆದಿದೆ. ಬೇಕಾದಷ್ಟು ಯುವ ಜನರನ್ನ ಅಥವಾ ಸ್ಟೂಡೆಂಟ್ಸ್ ಗಳನ್ನ ಇವತ್ತು ಈ ಮೊಬೈಲ್ ಇಂದ ಹೊರಗೆ ತರಲು ಟ್ರೀಟ್ ಮಾಡ್ತಾ ಇದ್ದಾರೆ. ಓಕೆ ಸರ್, ಈಗ ಈ ವಿಚಾರ ಅಲ್ಲದೆ, ಮೇಡಮ್ ಹೇಳಿರುವಂತ ವಿಚಾರ ಅಲ್ಲದೆ ಬೇರೆ ಯಾವ ಸ್ವರೂಪದಲ್ಲಿ ಏನಾದರೂ ಯಾಕಂದ್ರೆ ಮೇಡಮ್ ಮಾತಾಡುವಾಗ ಏನಾದ್ರು ಬಿಟ್ಟು ಹೋಯ್ತು ಅಂತ ಕೇಳೋದು ನಿಮ್ಮ ಹತ್ರ, ಐಡೆಂಟಿಫೈ ಮಾಡುವಂತ ವಿಚಾರದಲ್ಲಿ? ನೋಡಿ, ಈಗ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ದಿನ ಅಥವಾ ಒಂದು ಗಳಿಗೆ ಅಥವಾ ಒಂದು ಅರ್ಧ ಗಂಟೆ ಒಬ್ಬ ವ್ಯಕ್ತಿಗೆ ಆ ಡ್ರಗ್ಸ್ ತೆಗೆದುಕೊಳ್ಳದಿದ್ರೆ ಆತನಲ್ಲಿ ತನ್ನ ಜೀವನದ ಒಂದು ವಿಟ್ರಾಲ್ ಸಿಂಪ್ಟಮ್ಸ್ ಅಂತ ಹೇಳ್ತಾರೆ, ಅಂಥದ್ದು ಉಂಟಾಗ್ತದೆ. ಅವನಿಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಅಥವಾ ಎದ್ದು ಆ ಕಡೆ ಈ ಕಡೆ ಹೋಗ್ಬೇಕು, ಗಡಿಗೆ ನೀರು ಕುಡಿಬೇಕು, ಅಥವಾ ಏನಾದ್ರೂ ಒಂದು ಆತನು ಒಂದು ಅನ್ಕಂಫರ್ಟೇಬಲ್ ಲೈಫನ್ನು ನಡೆಸ್ತಾ ಇದ್ದಾನೆ. ನಾವಾಗ ಗಮನಿಸಬೇಕಾಗ್ತದೆ, ಯಾಕೆ ಹುಡುಗನಲ್ಲಿ ಇಂಥ ಅಥವಾ ಹುಡುಗಿಯಲ್ಲಿ ಇಂಥ ತೊಂದರೆಗಳು ಬರ್ತದೆ ಅಂತ ಹೇಳ್ಕೊಂಡು. ಸೊ
ಅದು ಸ್ಟಾರ್ಟಿಂಗ್ನಲ್ಲಿ ಮನೆಯಲ್ಲಿ ಇಂಥದ್ದಾಗ್ತಾ ಇದ್ರೆ ಮತ್ತೆ ಮಕ್ಕಳು ಅದನ್ನು ಟೇಕಿಂಗ್ ಫಾರ್ ಗ್ರಾಂಟೆಡ್ ಅಂತ ಹೇಳ್ತಾರೆ. ಅಂದರೆ ನಮ್ಮ ಮನೆಯವರು ನಮ್ಮ ಇದರ ಬಗ್ಗೆ ಏನು ಗೊತ್ತಿಲ್ಲದಿದ್ದರೂ ಅವರ ದುರುಪಯೋಗ ಮಾಡ್ತಾರಂತ ಅವರಿಗೆ ಗೊತ್ತಿಲ್ಲ. ಅದುದರಿಂದ ನಮ್ಮ ತಂದೆ ತಾಯಿಗೆ ತಿಳಿಯುವುದಿಲ್ಲ ಎಂಬ ವಿಚಾರ ಇದು ಮಾಡಿಕೊಂಡು ಹಲವು ಜನರು ಇದರಲ್ಲಿ ಡೀಪ್ ಹೋಗೋರು ಇದ್ದಾರೆ. ಸೊ ಆದುದರಿಂದ ಭಾಳ ನಾವು ಗಮನ ಹರಿಸಬೇಕಾಗ್ತದೆ. ಈಗ ಇದು ಈ ಮಕ್ಕಳಿರ್ಬೋದು ಅಥವಾ ಯುವಕರಿರ್ಬೋದು, ಈಗ ಏನು ಸಣ್ಣ ಪುಟ್ಟ ಈ ರೀತಿಯ ಒಂದು ಅವರಿಗೆ ಕನೆಕ್ಷನ್ ಆಯಿತು, ಅದು ಡ್ರಗ್ಸ್ ಅಥವಾ ಯಾವುದೇ ಸ್ವರೂಪದ ಅಮಲು, ಯಾವ ಹಂತಕ್ಕೆ ಬಂದಾಗ ಅವರಿಗೆ ಚಿಕಿತ್ಸೆ ಕೊಡಬೇಕು? ಅಥವಾ ಜಸ್ಟ್ ಕನೆಕ್ಟ್ ಆದಾಗಲೇ ಚಿಕಿತ್ಸೆ ಕೊಡಬೇಕಾ? ಏನು ಯಾವ ರೀತಿ ಚಿಕಿತ್ಸೆಯ ವಿಷಯಕ್ಕೆ ಬರುವಂತದ್ದು? ಯಾರು ನಮ್ಮನ್ನ ಪ್ರಾರಂಭಿಕ ಹಂತದಲ್ಲೇ ಚಿಕಿತ್ಸೆಗೆ ಕರ್ಕೊಂಡು ಬರುವುದಿಲ್ಲ. ನಮ್ಮ ಚಿಕಿತ್ಸಾ ಕೇಂದ್ರಗಳಿಗೆ ಬರುವಂತಹ ವ್ಯಕ್ತಿಗಳು ಅದು ಇಲ್ಲದೆ ನನಗೆ ಬದುಕಲಿಕ್ಕೆ ಆಗುವಂತ ಮಟ್ಟಕ್ಕೆ ಮುಟ್ಟಿರ್ತಾರೆ. ಅಂದ್ರೆ ಅಮಲು ಇಲ್ಲದೆ, ವ್ಯಸನ ಇಲ್ಲದೆ ನನಗೆ ಬದುಕಲಿಕ್ಕೆ ಆಗುದಿಲ್ಲ, ನನ್ನ ದಿನನೇ ಹೋಗುದಿಲ್ಲ, ಆ ಹಂತಕ್ಕೆ ಮುಟ್ಟಿರ್ತಾರೆ. ಅಲ್ಲಿಗೆ ನಾನು ಬರ್ತೇನೆ. ಬಟ್ ನಾನು ಕೇಳುವಂತದ್ದು ಕರೆಕ್ಟ್, ಅದಂದ್ರೆ ಟೂ ಮಚ್ ಅಡಿಕ್ಟ್ ಆದಾಗಿ ಊರೆಲ್ಲ ಏನು ಅವತಾರ ಎಬ್ಬಿಸಿದವನು ಇರ್ತಾನಲ್ಲ, ಅವನನ್ನು ತಂದೆ ತರ್ತಾರೆ. ನಾನು ಕೇಳೋದು, ಈಗ ಸಣ್ಣ ಪುಟ್ಟ ಕಾಂಟ್ಯಾಕ್ಟ್ಸ್ ಆಗ್ತದೆ, ಅವರಿಗೆ ಯಾವ ಹಂತದಲ್ಲಿ ಕೌನ್ಸಿಲಿಂಗ್ ಬೇಕು? ಆರಂಭದಲ್ಲೇ ಬೇಕಾ? ಮಕ್ಕಳಿಗೆ ಫಸ್ಟ್ ಅಥವಾ ಯುವ ಜನರಿಗೆ ಯಾರಿಗಾದ್ರೂ ಆರಂಭಿಕ ಹಂತದಲ್ಲಿ ಅದಕ್ಕೆ ಕಾಂಟ್ಯಾಕ್ಟ್ ಆಯ್ತು ಅಂತ ಹೇಳುವಾಗ ಅವರಿಗೆ ನಾವೊಂದು ಜಾಗೃತಿ ಕೊಡುವಂಥದ್ದು, ಎಚ್ಚರಿಕೆ ಕೊಡುವಂಥದ್ದು. ನೋಡಿ, ಇದು ನೀನು ಮಾಡುವಂಥದ್ದು ಸರಿಯಲ್ಲ, ಪದೇ ಪದೇ ಯಾಕೆ ನೀನು ತರಿಸ್ತಿ, ಪದೇ ಪದೇ ವೈಟ್ನರ್ ಯಾಕೆ ತರಿಸ್ತಿ, ಅಷ್ಟು ಖರ್ಚು ಉಂಟಾ, ಅಷ್ಟು ಅಗತ್ಯ ಉಂಟಾ, ಇದನ್ನೆಲ್ಲ ಕೇಳುವಂಥದ್ದು. ಎಚ್ಚರಿಕೆಯ ಗಂಟೆಗಳು ಕಡೆಗೊಮ್ಮೆ. ಅಂದ್ರೆ ನಮಗೆ ಗೊತ್ತಾಗಿದೆ, ಮನೆಯವರು ಅಥವಾ ಪೋಷಕರು ನಮಗೆ ಗೊತ್ತಾಗಿದೆ, ಅಥವಾ ಟೀಚರ್ಸ್ ಅವರಿಗೆ ಕೂಡ ನಾನು ಹೇಳುವಂಥದ್ದು, ಶಾಲೆಯಲ್ಲಿ ಏನಾದ್ರೂ ಅವರು ಮಕ್ಕಳಲ್ಲಿ ವಿಭಿನ್ನವಾದ ವರ್ತನೆಗಳನ್ನ ಕಾಣ್ಲಿಕ್ಕೆ ಶುರು ಮಾಡಿದಾಗ ಮನೆಗೆ ಕಂಪ್ಲೇಂಟ್ ಮಾಡುವುದಲ್ಲ, ಡೈರೆಕ್ಟ್ ವಿಚಾರಿಸಬೇಕು. ಮನೆಯಲ್ಲಿ ನಿಮ್ಮ ಮಗ ಹೇಗಿದ್ದಾನೆ, ಇಂಥ ಸಮಸ್ಯೆಗಳ ಏನು ತೊಂದರೆಗಳಿದೆನಾ? ಈಗ ಪ್ರತಿಯೊಂದು ಶಾಲೆಯಲ್ಲಿ ಒಂದು ಕೌನ್ಸಿಲರ್ ಇದ್ದೇ ಇರ್ತಾರೆ. ಕೌನ್ಸಿಲರ್ ಇರ್ಬೇಕು ಅಂತ ಹೇಳಿ ಒಂದು ಕಾನೂನು ಇದೆ ಅಥವಾ ರೂಲ್ಸ್ ಇದೆ. ಹಾಗೆ ಇರುವಾಗ ನಾವು ಮಕ್ಕಳನ್ನು ಬೇರೆ ಬೇರೆ ಎಂತ ಪರಿಸ್ಥಿತಿಗಳಿಂದ ಬಂದಂತ ಮಕ್ಕಳಿರ್ತಾರೆ. ಸೊ ಅವರ ವರ್ತನೆಗಳು ವಿಭಿನ್ನ ಆದ ಕೂಡಲೇ ನಾವು ಪೇರೆಂಟ್ಸ್ ಅನ್ನ ಕರೆಸಿ ಮಾತಾಡುವಂತದ್ದು. ಅಂದ್ರೆ ದೂರ ಅಂದ್ರೆ ನಿನ್ನ ಮಗ ಹೀಗೆ ಮಾಡ್ತಾನೆ ಅಥವಾ ನಿನ್ನ ಮಗಳು ಹೀಗೆ ಮಾಡ್ತಾನೆ ಅಂತ ಹೇಳ, ಈ ನಿಮ್ಮ ಮಗುವಿನಲ್ಲಿ ವರ್ತನೆಗಳು ಬೇರೆ ರೀತಿಯಾಗಿ ಕಾಣಲಿಕ್ಕೆ ಸಿಗ್ತದೆ, ಏನಾದ್ರೂ ತೊಂದರೆಗಳಿದೆನಾ? ಇದು ತುಂಬಾ ಗಮನವಿಟ್ಟು ಕೇಳಿ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಅಭ್ಯಾಸ ಇದೆ, ಸಾಮಾನ್ಯವಾಗಿ ಶಾಲೆಯಲ್ಲಿ ಪ್ರಿನ್ಸಿಪಾಲ್ರೋ ಅಥವಾ ಟೀಚರ್ ಕರೆದು ನಿಮ್ಮ ಮಗನ ಬಗ್ಗೆ ಮಗಳ ಬಗ್ಗೆ ಸ್ವಲ್ಪ ಮಾತಾಡ್ಲಿಕ್ಕೆ ಇದೆ ಅಂತ ಹೇಳಿದ ತಕ್ಷಣ ಪೋಷಕರೆಲ್ಲ ಏನು ನನ್ನ ಮಗನ ಬಗ್ಗೆ ಕಂಪ್ಲೇಂಟ್ ನಿಮ್ಮ ಹತ್ರ ಯಾವಾಗಲೂ ಇರುವಂತದೆ ನಿಮ್ಮದು ಅಂತ ರೋಷ ಆಕ್ರೋಶ ಎಲ್ಲ ತೋರಿಸ್ತಾರೆ. ಈಗ ಮೇಡಮ್ ಹೇಳೋ ಪ್ರಕಾರ ನಿಮ್ಮ ಮಗಳ ಬಗ್ಗೆ ಏನಾದರೂ ಮಾತನಾಡಲಿಕ್ಕೆ ಉಂಟು ಅಂತ ನಿಮ್ಮ ಶಿಕ್ಷಕರು ಅಥವಾ ಪ್ರಿನ್ಸಿಪಾಲ್ ಕರೆದ್ರೆ ಸಮಾಧಾನದಿಂದ ಹೋಗಿ ಅಲ್ಲಿ ಅವರಿಗೆ ಏನು ಹೇಳ್ತಾರೆ ಅನ್ನೋದನ್ನು ಕೇಳಿಕೊಳ್ಳಿ. ಇದು ತುಂಬ ಇಂಪಾರ್ಟೆಂಟ್, ಯಾಕಂದರೆ ನಿಮ್ಮ ಮಗುವಿನ ಭವಿಷ್ಯದ ದೃಷ್ಟಿಯಿಂದ. ಈಗ ಮೇಡಮ್, ನಾನು ಈ ಅಮಲು ಸೇವಿಸಿ ವಿಪರೀತ ಹಂತಕ್ಕೆ ಹೋದವರು ಇರ್ತಾರಲ್ಲ, ಅವರ ವರ್ತನೆಗಳು ಹೇಗಿರುತ್ತೆ, ಮತ್ತು ಅವರು ನಿಮ್ಮ ಸೆಂಟರ್ಗೆ ಬಂದಾಗ ಏನು ಮಾಡ್ತಾರೆ ಸರ್, ನೀವು ಕೂಡ ಮಾತಾಡಬೇಕು. ಬಟ್ ಈ ಸಂದರ್ಭದಲ್ಲಿ ನಾವು ಒಂದು ಸಣ್ಣ ಬ್ರೇಕ್ ತಗೊಳ್ತೇವೆ. ಬ್ರೇಕಿನ ನಂತರ ನಾವು ಈ ವಿಚಾರವನ್ನು ಡಿಸ್ಕಸ್ ಮಾಡುವ. ವೀಕ್ಷಕರಿಗೆ ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಡ್ರಗ್ಸ್ ಚಿಕಿತ್ಸೆ ಮತ್ತು ಪುನರ್ವಸತಿ, ಈ ವಿಚಾರವಾಗಿ ಇವತ್ತು ನಾವು ಮಾತಾಡ್ತಾ ಇದ್ದೇವೆ. ಈ ಒಂದು ಡ್ರಗ್ಸ್ ಜಾಲಕ್ಕೆ ಏನು ಅಥವಾ ಡ್ರಗ್ಸ್ ವ್ಯಸನಕ್ಕೆ ಒಳಗಾಗ್ತಾ ಇರುವಂಥ ವಿದ್ಯಾರ್ಥಿಗಳು ಅಥವಾ ಯುವಜನರು ಬಗ್ಗೆ ಯಾವ ರೀತಿ ಸಮಾಜ ಕಾಳಜಿ ವಹಿಸಬೇಕು, ಶಿಕ್ಷಕರು ಪೋಷಕರು ಯಾವ ರೀತಿ ಕಾಳಜಿ ವಹಿಸಬೇಕು ಅನ್ನುವಂಥ ಒಂದು ಸರಣಿ ಕಾರ್ಯಕ್ರಮಗಳನ್ನು ನಾವು ನಡೆಸ್ತಾ ಇದ್ದೇವೆ. ಈ ದಿವಸ ನಮ್ಮ ಜೊತೆಗೆ ಈ ಒಂದು ಮಾದಕ ವ್ಯಸನಕ್ಕೆ ಚಿಕಿತ್ಸೆ ಕೊಡ್ತಾ ಇರುವಂಥ 2 ಕೇಂದ್ರಗಳ ನಿರ್ವಾಹಕರು ನಮ್ಮ ಜೊತೆಗೆ ಇದ್ದಾರೆ, ಪೌಲ್ ಡೆನಿಸ್ ಡಿಸೋಜಾ ಅವರು ಮತ್ತು ಲಿಡಿಯಾ ಲೋಬೋ ಅವರು. ಈಗಾಗಲೇ ನಾವು ಮಾತನಾಡುವ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ಅವರು ಹೇಳಿದ್ದಾರೆ. ಅದು ಮೂಲದಲ್ಲಿ ಆ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಅದು ಎಲ್ಲಿ ಇಂಥ ಒಂದು ಚಟ ಆರಂಭವಾಗ್ತದೆ ಅಂತ, ಸೊ ನಂತರ ಅದು ಯಾವ ರೀತಿ ಬೆಳೀತದೆ ಅಂತ ಹೇಳಿದ್ದಾರೆ. ಸೊ ನಾನು ಈಗ ಕೇಳುವಂಥದ್ದು ಸರ್, ಈಗ ಈ ಚಟವನ್ನು ವಿಪರೀತ ಮಾಡಿಕೊಂಡವರು ಮತ್ತು ಕೊನೆಗೆ ಅಂಥವರನ್ನು ನಿಮ್ಮ ಸೆಂಟರ್ಗೆ ತಂದು ಪೊಲೀಸರು, ಪೋಷಕರು, ಊರಿನವರು ತಂದು ಸೇರಿಸ್ತಾರೆ.
ಅವರ ವರ್ತನೆಗಳು ಅಥವಾ ಅವರ ಇದು ಬಿಹೇವಿಯರು ಯಾವ ರೀತಿ ಇರುತ್ತೆ, ಯಾವ ಹಂತಕ್ಕೆ ತಲುಪಿರ್ತಾರೆ ಅವರು ಅಂತ? ನೋಡಿ, ಸೆಂಟರ್ಗಳಿಗೆ ಅಡ್ಮಿಟ್ ಮಾಡುವಾಗ ಅವರ ಅಂತ ಬಹಳ ವಿಶೇಷತನದಲ್ಲಿರ್ತದೆ. ಅಂತ ಹೇಳಿದ್ರೆ ಏನೂ ಮಾಡ್ಲಿಕ್ಕೂ ತಯಾರಿರ್ತಾರೆ. ಸುಸೈಡ್ ಆಗ್ಲಿ ಮಾಡ್ಲಿಕ್ಕೂ ತಯಾರು, ಅಥವಾ ಗಾಜು ಹೊಡಿಲಿಕ್ಕೂ ತಯಾರು, ಅಥವಾ ಇನ್ನೇನಾದ್ರೂ ಮಾಡಿ ಅವರಿಗೆ ಏನಂತ ಹೇಳಿದ್ರೆ ಆ ನರಗಳು ಅವರಿಗೆ ಎಳೆಯುವಾಗ ಅವರಿಗೆ ತಡೆಯುವಷ್ಟು ಶಕ್ತಿ ಅವರಲ್ಲಿ ಇಲ್ಲ. ಅದು ಅವ್ರದ್ದು ತಪ್ಪಂತ ಸಹ ಒಂದು ದಾರಿಯಲ್ಲಿ ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ಅವರದಕ್ಕೆ ಬಲಿ ಬಿದ್ದದ್ದು ಹೌದು. ಅದರಿಂದ ಹೊರಗೆ ಬರ್ಲಿಕ್ಕೆ ಅವರಿಗೀಗ ಬಹಳ ಕಷ್ಟ ಆಗ್ತದೆ. ಸೊ ಅಂಥದ್ರಲ್ಲಿ ಕೆಲವು ಸತಿ ಗಾಜುಗಳನ್ನು ಹೊಡೆಯುವುದು, ಗಾಜುಗಳನ್ನು ತಿನ್ನುವುದು, ಕೈಯನ್ನು ಗೀರುವುದು, ರಕ್ತ ತರಿಸುವುದು, ಇಂಥದ್ದು ಎಲ್ಲ ತುಂಬಾ ಪ್ರಕರಣಗಳು ನಡೆಯುತ್ತದೆ. ಏನಿಲ್ಲದಿದ್ದರೆ ಲೈಟಿಗೆ ಹೊಡೆಯುವುದು ಅಥವಾ ಇನ್ನೇನಾದ್ರು ಡ್ಯಾಮೇಜ್ ಮಾಡ್ಲಿಕ್ಕೆ ಆಗ್ತದ ನೋಡುವುದು. ಓಡಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡೋದಿಲ್ವಾ? ಓಡಿ ಹೋಗ್ಲಿಕ್ಕೆ ತುಂಬಾ ಪ್ರಯತ್ನವನ್ನು ಮಾಡ್ತಾರೆ. ಅದು ಕೆಲವು ಸತಿ ಓಡಿ ಹೋಗ್ಲಿಕ್ಕೆ ದಾರಿ ಸಿಗುದಿಲ್ಲ ಅಲ್ಲ, ಆಗ ಇಂಥ ಈ ದಾರಿಗಳನ್ನು ಅವರು ಹುಡುಕ್ತಾರೆ. ಆದುದರಿಂದ ಸ್ಟಾರ್ಟಿಂಗ್ ಸ್ಟೇಜ್ ಅವರಲ್ಲಿ ತುಂಬಾ ನಾವು ಜಾಗ್ರತೆಯಿಂದ ಇರಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಆ ಗಳಿಗೆಯಲ್ಲಿ ಅವರು ಏನು ಮಾಡ್ತಾರೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಆಗೋದಿಲ್ಲ. ಕೆಲವು ಸತಿ ಕೌನ್ಸಿಲರ್ಸ್ ಇರುವವರು ಅಥವಾ ಚಿಕಿತ್ಸಕರೆಲ್ಲರೂ ಸಾಕಷ್ಟು ಜಾಗ್ರತೆಯಲ್ಲಿ ಇರಬೇಕು. ಕೆಲವು ಸತಿ ಇಂಥ ಪರಿಸ್ಥಿತಿ ಬರ್ತದೆ ಅಂತ ಹೇಳಿದ್ರೆ ನಮ್ಮಿಂದ ನಿಭಾಯಿಸ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುವಾಗ ಕಟ್ಟಿ ಹಾಕುವ ಪ್ರಸಂಗಗಳು ಸಹ ಬರ್ತದೆ. ಸೊ ಕೆಲವು ತುಂಬಾ ಸತಿ ನಾವು ಕಟ್ಟಿ ಹಾಕಬೇಕಾಗ್ತದೆ. ಅವರ ಈ ವಿಡ್ರಾಲ್ಸ್ ಮತ್ತು ಎಲಸಿನೇಷನ್ ಏನಾದ್ರು ಇರುವಾಗ ಅವರನ್ನು ಕಟ್ಟಿ ಹಾಕಿ ಸ್ವಲ್ಪ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟು, ಮೆಡಿಸಿನ್ ಕೊಟ್ಟು, ಡಾಕ್ಟರ್ನ ಸಹಾಯವನ್ನು ಪಡೆದ ಮೇಲೆ ಸ್ವಲ್ಪ ನಾರ್ಮಲ್ ಆದ್ಮೇಲೆ ಅವರನ್ನು ನಾವು ಬಿಡಬೇಕಾಗ್ತದೆ. ಅಷ್ಟು ತನಕ ನಾವು ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಇದು ಮೇಡಮ್, ಈ ಲಿಕ್ಕರ್ ಅಂದ್ರೆ ಸರಾಯಿಗಿಂತಲೂ ಸರಾಯಿ ಅಡಿಕ್ಷನ್ಗೆ ಬಿದ್ದಿರುವವರು ಸಾಕಷ್ಟು ನಾವು ನೋಡ್ತಾ ಇರ್ತೇವೆ. ಅವರಿಗಿಂತಲೂ ವಿಪರೀತವಾಗಿರ್ತಾರೆ ಇವರು, ಈ ಡ್ರಗ್ಸ್ ತಕೊಂಡಿರೋರು ವಿಪರೀತ. ಯಾಕಂತ ಹೇಳಿದ್ರೆ ಇದರಲ್ಲಿ ನಮಗೆ ಚೇಂಜಸ್ ಕಾಣುವಂತದ್ದು ಎರಡು. ಅಮಲು ಈಗ ಈ ಶರಾಬಿಯನ್ನು ಕುಡಿಯುತ್ತಾರೆ. ಸೊ ಅವ್ರು ಕುಡಿದ ಮೇಲೆ ವೈಲೆಂಟ್ ಆಗುವಂತದ್ದು, ಸಿಟ್ಟು ಬರುವುದು, ಅವರಿಗೆ ಗಲಾಟೆ ಮಾಡುವುದು, ಅದೆಲ್ಲ ಕಾಣ್ಲಿಕ್ಕೆ ಸಿಗ್ತದೆ. ಆದ್ರೆ ಈ ಡ್ರಗ್ಸ್ ಯಾರು ಸೇವನೆ ಮಾಡ್ತಾರೆ ಅವರಿಗೆ ಡ್ರಗ್ಸ್ ಇಲ್ಲದಾಗ, ಅವರಿಗೆ ಯಾವಾಗ ಸಿಗ್ಲಿಲ್ಲ ಅದು, ಆವಾಗ ಅವರಲ್ಲಿ ಸಿಟ್ಟು ಬರ್ಲಿಕ್ಕೆ ಶುರು ಆಗ್ತದೆ. ಆವಾಗ ಅವರದ್ದು ಜಗಳ, ತೊಂದರೆಗಳು ಜಾಸ್ತಿ, ತದ್ವಿರುದ್ಧ ಎರಡು ಕೂಡ. ಸೊ ಅದು ನಮ್ಮಲ್ಲಿ ಕಾಣ್ಲಿಕ್ಕೆ ಸಿಗ್ತದೆ ಜಾಸ್ತಿ. ಇವರು ಬರುವಾಗ್ಲೂ ಕೂಡ ಅಷ್ಟೇ, ಕೆಲವರು ಸೇವನೆ ಮಾಡಿಯೇ ಬಂದಿರ್ತಾರೆ, ಫುಲ್ ಟೈಟ್ ಆದ ಮೇಲೆ ತಂದಿರ್ತಾರೆ, ಅಥವಾ ಅಮಲ್ನಲ್ಲಿರುವಾಗ್ಲೇ ಅವರನ್ನ ಎತ್ತಿಕೊಂಡು ತರ್ತಾರೆ, ಕೆಲವರನ್ನ ಕಟ್ಟಿಕೊಂಡು ತರ್ತಾರೆ, ಕೆಲವರು ಪೊಲೀಸರು ತರ್ತಾರೆ. ಸೊ ಈ ಸಿಚುವೇಶನ್ ಅಲ್ಲಿ ಸಾಧಾರಣ ನಮಗೆ 7 ದಿವಸ ಅವರ ಹಿಂದೆ ನಾವು ನಿಗಾ ಇಡಬೇಕು. ಇದು ಸರ್, ಈ ಸರಾಯಿಗಿಂತಲೂ ಅಂದ್ರೆ ಲಿಕ್ಕರ್ಗಿಂತಲೂ ಇದು ಇಷ್ಟು ವಿಪರೀತ ಹಂತಕ್ಕೆ ಹೋಗ್ಲಿಕ್ಕೆ ಡ್ರಗ್ಸ್ ಕನ್ಸ್ಯೂಮ್ ಮಾಡಿದವರಿಗೆ ಏನು ಕಾರಣ? ನೋಡಿ, ಸರಾಯಿ ಯಾವಾಗಲೂ ಈ ಶೋಲ್ಡರ್ಗಿಂತ ಕೆಳಗಡೆ ತೊಂದರೆ ಕೊಡುವುದು. ಸೊ ಆದುದರಿಂದ ಅದು ವಿಪರೀತ ಹಂತಕ್ಕೆ ಅಂದ್ರೆ ದೈಹಿಕ ತೊಂದರೆಗಳು ಬಂದಾಗ ಮಾತ್ರ ಇದಾಗ್ತದೆ. ಆದರೆ ಡ್ರಗ್ಸ್ಗಳು ಇದಕ್ಕಿಂತ ಮೇಲೆ ತೊಂದರೆ ಕೊಡುವುದು. ಸೊ ಆದುದರಿಂದ ನೇರ ಬ್ರೈನ್ಗೆ ಇದು ಮಾಡ್ತದೆ. ಸೊ ಆದುದರಿಂದ ಮುಖ್ಯವಾಗಿ ನಾವು ಈ ಸರಾಯಿ ಕುಡಿದವರಿಗೆ ಆದ್ರೂ ಸ್ವಲ್ಪ ಚಿಕಿತ್ಸೆ ಮಾಡಲಿಕ್ಕೆ ಸುಲಭ. ಆದ್ರೆ ಈ ಡ್ರಗ್ ಅಡಿಕ್ಟ್ಗಳಿಗೆ ಚಿಕಿತ್ಸೆ ಮಾಡಲಿಕ್ಕೆ ಬಹಳಷ್ಟು ಕಷ್ಟ ಉಂಟು. ಸೊ ಆದುದರಿಂದ ಅದೊಂದು ಗಂಭೀರ ಆ ಪರಿಸ್ಥಿತಿಯಲ್ಲಿ ಅಂತ ಹೇಳಿದ್ರೆ ಅಷ್ಟು ಸಹ ನಾವು ಸಹ ಜಾಗ್ರತೆ ಇರಬೇಕು, ಇನ್ನೊಬ್ಬರನ್ನು ಜಾಗ್ರತೆಯಲ್ಲಿ ನೋಡಬೇಕು, ಮತ್ತು ಅವರಿಗೆ ಸಹ ನಾವು ಜಾಗ್ರತೆಯಲ್ಲಿ ನೋಡಬೇಕು ಆಗ್ತದೆ. ಯಾಕಂತ ಹೇಳಿದ್ರೆ ಅವರಿಗೆ ಗ್ಲಾಸ್ಗಳನ್ನು ಹಾಕುವ ಸಂದರ್ಭಗಳು ಸಹ, ಗ್ಲಾಸು ಉಡಿ ಮಾಡಿ ಹಾಕುವ ಸಂದರ್ಭಗಳು ಸಹ ಉಂಟು. ಸೊ ಅದರಿಂದ ಅವರಿಗೆ ತೊಂದರೆ ಮಾಡುವ ಸಾಧ್ಯತೆಗಳು. ಮೇಡಮ್, ಈಗ ಯಾವೆಲ್ಲ ಸ್ವರೂಪದ ಡ್ರಗ್ಸ್ ಎಲ್ಲ ಸೇವನೆ ಮಾಡಿದವರು ಸಾಮಾನ್ಯವಾಗಿ ಇನ್ ಜನರಲ್ ಆಗಿ, ಯಾಕಂದ್ರೆ ಇಷ್ಟೊಂದು ವಿಪರೀತ ಹಂತಕ್ಕೆ ಹೋಗಿರುವವರು ನಿಮ್ಮಲ್ಲಿ ಬರುವಾಗ ಹೆಚ್ಚಿನವರು ಬರುವಂತದ್ದು ಗಾಂಜಾ ತಕೊಂಡು. ಕ್ಯಾನಬಿಸ್ ಇಸ್ ಕಾಮನ್ ಇಲ್ಲಿ ನಮ್ಮ ಮಂಗಳೂರಲ್ಲಿ. ಹೇಗೂ ನಾವು ಹುಡ್ತಾ ಪಂಜಾಬ್ ಹೇಳ್ತಾ ಇದ್ದೇವೆ, ಇನ್ನು ಹುಡ್ತಾ ಮಂಗಳೂರು ಅಂತ ಹೇಳಿ ಹೇಳ್ಬಹುದು. ಯಾಕಂದ್ರೆ ಗಲ್ಲಿಗಳಲ್ಲಿ ಅಂಗಡಿಗಳಲ್ಲಿ ಸಿಗ್ತಾ ಇದೆ. ಯಾರಿಗೂ ಎಲ್ಲಿಗೆ ಸಿಗ್ತದೆ ಅಂತ ಹೇಳಿ ಕೂಡ ಗೊತ್ತು. ನಾವು ದೊಡ್ಡ ದೊಡ್ಡ ಅಂಗಡಿಗಳಿಗೆ ಹೋಗ್ಬೇಕಂತ ಹೇಳಿಲ್ಲ, ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಮತ್ತೆ ಅದರದ್ದೇ ಆದ ಎಂತ ಲೋಕಲ್ ಹೆಸರುಗಳು ಕೂಡ ಕೋಡ್ ವರ್ಡ್ ಇದೆ. ಸೊ ಅದು ಅಲ್ಲೇ ಸಿಗ್ತದೆ. ಮತ್ತೆ ಎಲ್ಲರಿಗೂ ಕೂಡ ಕೊಡುವುದಿಲ್ಲ ಅವರು. ಪರಿಚಯ ಇದ್ದವರಿಗೆ
ಮಾತ್ರ, ಆ ಕೋಡ್ ಅನ್ನು ಯೂಸ್ ಮಾಡಿದವರಿಗೆ ಮಾತ್ರ. ಸೊ ಗಾಂಜಾ ಕಾಮನ್ ಆಗಿ ಹೆಚ್ಚಿನವರು ಸೇವನೆ ಮಾಡ್ತಾರೆ ಈ ಮಂಗಳೂರಲ್ಲಿ, ಲೋಕಲ್ ಆಗಿ ಸಿಗುವಂತದ್ದು. ಹೆರೋಯಿನ್ಗೆ ಹೋಗ್ತಾರೆ ಕೆಲವರು, ಕೊಕೇನ್, ಚರಸ್, LSD. ಸೊ ಇದೆಲ್ಲ ಕಾಮನ್ ಡ್ರಗ್ಸ್ಗಳು ಜಾಸ್ತಿ ಚಾಲನೆಯಲ್ಲಿ ಇರುವಂತದ್ದು. ಇದನ್ನು ಹೊರತುಪಡಿಸಿ ಬೇರೆ ಡ್ರಗ್ಸ್ಗಳು ಕೂಡ ಇದೆ, ಇಲ್ಲ ಅಂತ ಹೇಳಿಲ್ಲ. ಟ್ಯಾಬ್ಲೆಟ್ ಸ್ವರೂಪದಲ್ಲಿ ಕೂಡ ಬರ್ತದೆ. ಆ ಟ್ಯಾಬ್ಲೆಟ್ಸ್ ಗಳನ್ನ ಸೇವನೆ, ನಿಮಗೆ ಹೇಳಿರ್ಬೋದು ಇದರ ಮೊದಲು ಕೂಡ, ಟ್ಯಾಬ್ಲೆಟ್ಸ್ ಗಳನ್ನ ಸೇವನೆ ಮಾಡಿದ್ರೆ ನಿಮ್ಮ ಬ್ಯಾಕ್ ಬ್ರೈನ್ ಏನು ಅಲ್ಲಿ ಎಕ್ಯುಮುಲೇಟ್ ಆಗ್ತದೆ, ಮೆಮೊರಿ ಎಕ್ಯುಮುಲೇಟ್ ಆಗ್ತದೆ, ಅದನ್ನ ನಿಮಗೆ ಕಂಪ್ಲೀಟ್ ನಿಲ್ ಬರ್ತದೆ. ಅದೊಂದು 2-3 ಗಂಟೆಗಳ ಕಾಲ ನೀವು ಎಲ್ಲಿ ಹೋಗಿದ್ದೀರಿ, ಏನು ಮಾಡಿದ್ದೀರಿ, ನಿಮ್ಮನ್ನ ಕಳ್ಳತನ ಮಾಡಿದ್ದಾರಾ, ನಿಮ್ಮ ಮೇಲೆ ಅತ್ಯಾಚಾರ ಮಾಡಿದ್ದಾರಾ ಅಂತ ಹೇಳಿ ಯಾರಿಗೂ ಹೇಳಲಿಕ್ಕೆ ಆಗುದಿಲ್ಲ. ಸೊ ಅಂತ ಡ್ರಗ್ಸ್ ಗಳು ಕೂಡ ಇವತ್ತು ಚಾಲನೆಯಲ್ಲಿದೆ. ಸೊ ನಾವು ಜಾಸ್ತಿ ಅವೇರ್ನೆಸ್ ಕೊಡುವಾಗ ಸಣ್ಣ ಸಣ್ಣ ಡ್ರಗ್ಸ್ ಗಳನ್ನ ನಾವು ಹೇಳುವಂತದ್ದು. ಈಗ ಸಾಧಾರಣ ನಾವು ಇದು ತುಂಬಾ ವರ್ಷಗಳಿಂದ ಇದೆ. ನನಗೊಂದು ನೆನಪಿದೆ, 2011ರಲ್ಲಿ ಒಂದು ಹೆಣ್ಮಗಳೊಂದು ಸೂಸೈಡ್ ಮಾಡಿಕೊಂಡ್ಳು. ನಮ್ಮ ಮಂಗಳೂರಲ್ಲಿರುವ ಕಮಿಷನರ್ ಒಂದು ಮೀಟಿಂಗ್ ಅನ್ನ ಕರೆದ್ರು. ನೋಡಿಯಪ್ಪ, ಎಲ್ಲ ಶಾಲೆಯ ಪ್ರಿನ್ಸಿಪಾಲ್ಗಳು ಎಲ್ಲರೂ ಇನ್ಚಾರ್ಜ್ ಅವರು ಬನ್ನಿ ಅಂತ ಮೀಟಿಂಗ್ ಆಯ್ತು. ಮೀಟಿಂಗ್ ಅಲ್ಲಿ ಒಬ್ರು ಒಂದು ಶಾಲೆಯ ಒಂದು ಪ್ರಿನ್ಸಿಪಲ್ ಆ ಟೀಚರ್ ಅನ್ನ ಎದ್ದು ನಿಂತು ಹೇಳಿದಂತ ಮಾತಿದು, ಸರ್, ಮಕ್ಕಳ ಕೈಯಲ್ಲಿ ಉಪ್ಪಿದೆನಾ ಸಕ್ಕರೆ ಇದೆನಾ ಅಂತ ಹೇಳಿ ನಮಗೆ ಗೊತ್ತಾಗುದಿಲ್ಲ, ಅದನ್ನ ಕಂಡು ಹಿಡಿಯುವುದು ಹೇಗೆ? ಯಾಕಂತ ಹೇಳಿದ್ರೆ ಇವತ್ತು ಮಾರ್ಕೆಟ್ ಅಲ್ಲಿ ಯಾವ್ದು ಡ್ರಗ್ಸ್ ಬರ್ತದೆ ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ. ಅದು ಕಾಣ್ಲಿಕ್ಕೆ ಹೇಗೆ ಕಾಣ್ತದೆ? ಕೆಲವೊಮ್ಮೆ ನಮ್ಮ ಹತ್ರನೇ ಕೇಳ್ತಾರೆ, ಗಾಂಜಾ ನೋಡ್ಲಿಕ್ಕೆ ಹೇಗಿದೆ ಮೇಡಮ್, ಹೆರೋಯಿನ್ ನೋಡ್ಲಿಕ್ಕೆ ಹೇಗಿದೆ, ಯಾರಿಗೂ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಾವು ಕೆಲವೊಮ್ಮೆ ವಿಷಯಗಳನ್ನು ತಿಳಿದುಕೊಳ್ಬೇಕಾಗ್ತದೆ ಇತ್ತೀಚಿನ ಯುಗದಲ್ಲಿ. ಸೊ ಈ ಎಲ್ಲ ವಿಷಯಗಳು ಈಗ ಲೇಟೆಸ್ಟ್ ಆಗಿ ಯಾವ ರೀತಿಯ ಮಾದರಿಯ ಇದು ಡ್ರಗ್ಸ್ ಬಂದಿದೆ ನಮ್ಮ ಪೋಷಕರಿಗೆ ಗೊತ್ತಾಗಬೇಕು. ಇದು ಪೇಪರ್ ಟೈಪ್ ಹೇಳುವಂತದ್ದು ನಮ್ಮ ಪೌಲ್ ಸರ್ ಹೇಳ್ತಾರೆ, ಅದರ ಬಗ್ಗೆ ಅವರಿಗೆ ಗೊತ್ತಿದೆ. ಯಾವ್ದು ಸರ್ ಅದು? ನೋಡಿ, ಈಗ ಒಂದು ಆಸಿಡ್ ಪೇಪರ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಅದು ಇದನ್ನು ಗಮನವಿಟ್ಟು ಕೇಳಿ. ಅದು ಈಗ ಈಗಿನ ದಿನಗಳಲ್ಲಿ ಅದು ಜಾಸ್ತಿ ಆಗ್ತಾ ಉಂಟು. ಅಂದರೆ ಈಗ ಬೇರೆ ಡ್ರಗ್ಸ್ಗಳನ್ನು ತೆಗಿಬೇಕಾದ್ರೆ ನಾವು ಅದಕ್ಕೇನಾದರೂ ಟೈಮ್ ಬೇಕು ಅಂತ ಹೇಳಿಕೊಂಡು, ಈಗ ನಮ್ಮದು ಮೊಬೈಲ್ ಕಾಮನ್ ಆಗಿ ಹೋಗಿದೆ. ಸೊ ಅದರಿಂದ ಮೊಬೈಲ್ ಓಪನ್ ಮಾಡಿ ಬ್ಯಾಟ್ರಿಯ ಮೇಲೆ ಇದು ಆಸಿಡ್ ಪೇಪರ್ ಅನ್ನು ಇಡ್ತಾರೆ. ಅದು ಪೇಪರ್ ಸ್ವರೂಪದಲ್ಲಿ ಸಿಗ್ತದೆ. ಅದು ಪೇಪರ್ ಸ್ವರೂಪದಲ್ಲಿ ಸಿಗ್ತದೆ. ಸಾಧಾರಣ ಪೇಪರ್ ಅದು ಯಾರಿಗೂ ಗೊತ್ತಾಗುದಿಲ್ಲ. ನಾನು ಕೆಲವು ಸತಿ ಶಾಲೆಗೆಲ್ಲ ಅವೇರ್ನೆಸ್ ಕೊಡುವಾಗ ನಮಗೆ ಪ್ರಿನ್ಸಿಪಲ್ ಅವರು ಹೇಳಿದಾಗೆ ಹೇಳ್ತಾರೆ, ಏನಂತ ಹೇಳಿದ್ರೆ, ನಮ್ಮ ಮಕ್ಕಳು ಬರುವಾಗ ಸರಿ ಇರ್ತಾರೆ, ಅದೇ ಮತ್ತೆ ನೋಡುವಾಗ ನಿದ್ದೆ ಮಾಡಿದ ಸ್ವರೂಪದಲ್ಲೇ ಕಾಣ್ತಾರೆ ಅಂತ ಹೇಳಿ. ಕೊನೆಗೆ ಅದನ್ನು ಫೈಂಡ್ ಔಟ್ ಮಾಡುವಾಗ ಅವರ ಮೊಬೈಲನ್ನು ತೆಗೆದು ಫೈಂಡ್ ಔಟ್ ಮಾಡುವಾಗ ಒಳಗಡೆ ಈ ಪೇಪರ್ ಇರ್ತದೆ. ಅದನ್ನು ಯಾವ ರೀತಿ ಅವರು ಸೇವನೆ ಮಾಡ್ತಾರೆ? ಈಗ ನೀವು ಗಾಂಜಾವ ಮತ್ತೊಂದು ಇನ್ನೊಂದನ್ನೆಲ್ಲ ಬೀಡಿ, ಸಿಗರೇಟ್ ಅಥವಾ ಬಾಯಿ ಒಳಗೆ ಇಟ್ಕೊಳ್ಳುವಂಥದ್ದು ಅಥವಾ ನೀರಲ್ಲಿ ಸೇವನೆ ಮಾಡುವಂಥದ್ದು ಇರುತ್ತೆ. ಈ ಮೊಬೈಲಲ್ಲಿ ಇಟ್ಕೊಂಡಿರುವಂಥ ಪೇಪರನ್ನು ಯಾವ ರೀತಿ ಸೇವನೆ ಮಾಡ್ತಾರೆ? ಅದು ಯಾವ ರೀತಿ ಇದು ಮಾಡ್ತಾರೆ ಸೇವನೆ? ನೋಡಿ, ಮೊಬೈಲ್ನ ಮೇಲೆ ಇಟ್ಟ ಪೇಪರಿಂದ ಒಂದು ಹೊಗೆ ಹೊರಗೆ ಬರ್ತದೆ. ಅದು ಯಾರ ಕಣ್ಣಿಗಂತೂ ಕಾಣುವುದಿಲ್ಲ. ಅದನ್ನು ಮೊಬೈಲನ್ನು ಇಲ್ಲಿ ಕಿಸೆಯಲ್ಲಿ ಇಟ್ಟರೆ ಅದು ಗೊತ್ತಾಗುದಿಲ್ಲ. ಯೂಶುವಲಿ ಯಾರೆಲ್ಲದು ಮೊಬೈಲ್ ಇಡ್ತಾರೆ ಅಂತ ಹೇಳಿಕೊಂಡು ಇದು ಮಾಡ್ತಾರೆ. ಅದರಿಂದ ಬಂದ ಹೊಗೆಯನ್ನು ಅವರಿಗೆ ಗೊತ್ತುಂಟು. ಸೊ ಸೈಡ್ನಲ್ಲಿ ನಿಂತುಕೊಂಡು ಸ್ವಲ್ಪ ಅದನ್ನು ಮೆಲ್ಲನೆ ಎಳಿಲಿಕ್ಕೆ ಸ್ಟಾರ್ಟ್ ಆಗುವಾಗ ಮೊಬೈಲನ್ನು ಕಿಸೆಯಲ್ಲಿ ಇಟ್ಟರೂ ಆಗ್ತದೆ, ಕೈಯಲ್ಲಿ ಇಟ್ಟರೂ ಆಗ್ತದೆ. ಹಾಗೆ ಅದರಿಂದ ಬಂದ ಹೊಗೆ ಅದನ್ನು ಮೂಗಿನೊಳಗೆ ಹೋಗಿ ಹೋಗ್ತದೆ. ಒಂದು 10 ನಿಮಿಷ ಅದನ್ನು ಹೇಳಿದ್ರೆ ಸಾಕು, ಅಲ್ಲಿ ಒಂದು ಮತಿ ತಪ್ಪ ಒಂದು ಸ್ವಭಾವ ಉಂಟಾಗ್ತದೆ. ಪೋಷಕರೇ, ಮಕ್ಕಳ ಕೈಗೆ ಮೊಬೈಲ್ ಕೊಡುವಾಗ ಸ್ವಲ್ಪ ಜಾಗ್ರತೆ ಮಾಡಿಕೊಳ್ಳಿ. ಆ ಮೊಬೈಲ್ನ ಬ್ಯಾಟ್ರಿ ಅಥವಾ ಏನು ಮೊಬೈಲ್ನ ಕವರ್ ಪೌಚ್ ಇರ್ತದಲ್ಲ, ಅದರ ಹಿಂದೆ ಏನೆಲ್ಲ ಇರ್ತದೆ ಅನ್ನೋದನ್ನು ನೋಡಿ. ಸರ್, ಈಗ ನಿಮ್ಮಲ್ಲಿ ಚಿಕಿತ್ಸಾ ವಿಧಾನಗಳು ಯಾವ ರೀತಿ ಇರ್ತದೆ ಅಂತ, ಯಾವ ರೀತಿ ನೀವು ಅವರಿಗೆ ಕೌನ್ಸಿಲಿಂಗ್ ಮಾಡ್ತೀರಿ ಅಥವಾ ಟ್ರೀಟ್ಮೆಂಟ್ ಯಾವ ರೀತಿ ಕೊಡ್ತೀರಿ ಅಂತ ಮೇಡಮ್? ಬಂದ ಕೂಡಲೇ ಒಂದು 7 ದಿವಸ ನಾವು ಡಿಟಾಕ್ಸಿಫಿಕೇಶನ್ ಅಂತ ಹೇಳಿ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಕುಡಿದು ಬಂದಿರ್ತಾರೆ, ಅಮಲ್ನಲ್ಲಿ ಬಂದಿರ್ತಾರೆ, ಅವರಿಗೆ ಸ್ವಯವಿಲ್ಲ, ಅವರ ದೇಹದಿಂದ ಇಡೀ ಅಮಲನ್ನ ಹೊರಗೆ ತೆಗೆಯುವಂತ ಪ್ರೋಸೆಸ್. ಅಂದ್ರೆ ಅದನ್ನ ತೆಗೆಯುವಾಗ ಅದರಲ್ಲಿ ತುಂಬಾ ತೊಂದರೆಗಳು ಕಾಣ್ಲಿಕ್ಕೆ ಸಿಗ್ತದೆ. ವಿಡ್ರಾವಲ್ ಸಿಂಪ್ಟಮ್ಸ್ ಬರ್ತದೆ, ಏನೇನೋ ಮಾತಾಡ್ತಾರೆ, ಓಡ್ತಾರೆ, ಅವ್ರಿಗೇನು ಕಿವಿಗೆ ಕೇಳಿಸ್ತದೆ, ಯಾರಿಲ್ಲ, ಏನು ಮಾತಾಡಿದ್ದು ಕೇಳ್ತದೆ, ಪದ್ಯ ಹಾಡಿದ್ದು ಕೇಳ್ತದೆ, ಕಣ್ಣುಗಳಿಗೆ ಕೇಳುವಂತ ನೋಡ್ಲಿಕ್ಕೆ ಸಿಗುವಂತದ್ದು, ಯಾರೋ ಬಂದಾಗೆ ಆಗುವಂತದ್ದು, ಪೊಲೀಸರು ಬಂದಾಗೆ ಆಗುತ್ತೆ, ಕಳ್ಳರು ಬಂದಾಗೆ ಆಗುತ್ತೆ, ಕೊಲ್ಲಿಕ್ಕೆ ಬಂದಾಗ, ಆವಾಗೆಲ್ಲರವರು ಅವರ ಇಡೀ ನಿಯಂತ್ರಣವನ್ನ ಕಳ್ಕೊಳ್ತಾರೆ. ಆವಾಗ ನಾವು ತುಂಬಾ ಜಾಗ್ರತೆಯಾಗಿ ಅವರನ್ನ
ಎಂತ ನಾವು ICU ಅಲ್ಲಿ ಹೇಗೆ ಟ್ರೀಟ್ಮೆಂಟ್ ಮಾಡ್ತೇವೆ ಅದೇ ರೀತಿ ಅವರನ್ನ ಕೇರ್ ಅಲ್ಲಿ ತಕೊಂಡು ಟ್ರೀಟ್ಮೆಂಟ್ ಮಾಡ್ಬೇಕಾಗ್ತದೆ. ಆವಾಗ ನಾವು ಕೊಡುವಂತದ್ದು ವಿಟಮಿನ್ಸ್ ಬಿಟ್ಟು ಬೇರೆ ಏನಿಲ್ಲ. ಯಾಕಂತ ಹೇಳಿದ್ರೆ ಆಲ್ರೆಡಿ ಏನು ಅಮಲನ್ನ ಸೇವನೆ ಮಾಡಿದ್ದಾರೆ, ದೇಹದಲ್ಲಿರುವ ವಿಟಮಿನ್ಸ್ ಪ್ರೋಟೀನ್ಸ್ ಎಲ್ಲ ಹೋಗಿರ್ತಾರೆ. ಸೊ ಆವಾಗ ನಾವು ಜಾಸ್ತಿ ವಿಟಮಿನ್ಸ್ ಗಳನ್ನು ಕೊಟ್ಟು ನಿಮ್ಮ ಗ್ಲೂಕೋಸ್ ಕೊಟ್ಟು ಅವರಿಗೆ ತ್ರಾಣ ಬರುವ ಹಾಗೆ ನೋಡ್ಕೊಳ್ಳಿ. 7 ದಿವಸ ಇದೇ ಪ್ರೊಸೆಸ್ ಆಗ್ಬೋದು ನಮ್ಮ ಡಿ ಅಡಿಕ್ಷನ್ ಸೆಂಟರ್ಸ್ ಅಲ್ಲಿ. ಸೊ 7 ದಿವಸ ಅಂದ್ರೆ ಅಷ್ಟು ಈಗ ಅವರು ಸೇವನೆ ಮಾಡಿ ಇವತ್ತು ನಿಲ್ಲಿಸಿದರೆ ಸಪೋಸ್ ಎಷ್ಟು ದಿವಸ ತನಕ ಅವರ ದೇಹದಲ್ಲಿ ಅಥವಾ ರಕ್ತದಲ್ಲಿ ಅದರ ಅಂಶ ಕಾಣಲಿಕ್ಕೆ? ನಿಮಗೆ ಸಾಧಾರಣ ಅಂಶ ಕಾಣ್ಲಿಕ್ಕೆ ಸಿಗುವಂತದ್ದು 30 ದಿವಸ ಕಾಣ್ತದೆ ಸರ್. 1 ತಿಂಗಳು ಕಾಣ್ತದೆ. ಯಾಕಂತ ಹೇಳಿದ್ರೆ ನೀವು 30 ದಿವಸಗಳಲ್ಲಿ ಏನು ಕಂಟೆಂಟ್ಸ್ ಅನ್ನ ತಕೊಂಡಿದ್ದೀರಿ ಅಂತ ಹೇಳಿ ನಿಮ್ಮ ಬ್ಲಡ್ ಇಲ್ಲದಿದ್ದು ಕೂಡ ಯೂರಿನ್ ಮುಖಾಂತರ, ಮೂತ್ರದ ಮುಖಾಂತರ ಅದನ್ನ ಟೆಸ್ಟ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಅದಕ್ಕೋಸ್ಕರ 30 ದಿವಸ ಅದು ಇರ್ತದೆ. ಆದ್ರೆ 7 ದಿವಸದಲ್ಲಿ ಕಂಪ್ಲೀಟ್ ಅವರು ಸ್ಟಡಿ ಆಗುವಾಗೆ. ಯಾಕಂತ ಹೇಳಿದ್ರೆ ಡಿ ಅಡಿಕ್ಷನ್ ಸೆಂಟರ್ ಗೆ ಬರುವವರು ಊಟ ಮಾಡುವುದಿಲ್ಲ, ಸರಿಯಾದ ಸಮಯಕ್ಕೆ ಊಟ ಮಾಡುವುದಿಲ್ಲ, ಅಮಲನ್ನೇ ತಕ್ಕೊಂಡಿರ್ತಾರೆ, ಜೀವದಲ್ಲಿರುವ ಎಲ್ಲ ತ್ರಾಣ ಅವರು ಕಳ್ಕೊಂಡಿರ್ತಾರೆ. ಸೊ ನಾವು ಫಸ್ಟ್ ಅವರಿಗೆ ಮಾಡುವಂತದ್ದೇ ಅವರಿಗೆ ಜೀವಕ್ಕೆ ತ್ರಾಣವನ್ನ ಕೊಡುವಂತದ್ದು. ಸೊ ಒಮ್ಮೆ ತ್ರಾಣ ಬಂದ ಮೇಲೆ ಅದು ಬರುವಾಗ ಅವರಿಗೆ ಈ ಕ್ರೇವಿಂಗ್ಸ್ ಗಳು ಸ್ಟಾರ್ಟ್ ಆಗ್ತದೆ. ಯಾಕಂದ್ರೆ ಅವರಿಗೆ ಏನು ಸಿಗುದಿಲ್ಲ, ಅವರು ಅಮಲು ಕುಡಿತಾರಾದ್ರೆ ಅಮಲು ಸಿಗುದಿಲ್ಲ, ಡ್ರಗ್ಸ್ ಸಿಗುದಿಲ್ಲ, ಏನು ಸಿಗುದಿಲ್ಲ. ಆವಾಗ ಅಲ್ಲಿ ಅವರಿಗೆ ತೊಂದರೆಗಳು ಶುರು ಆಗ್ತದೆ. ಮಾನಸಿಕ ಸ್ಥಿತಿಯ ಅವರು ಏನು ಸಮತೋಲನವನ್ನು ಕಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಆವಾಗ ಮಾನಸಿಕ ಸ್ಥಿತಿಯನ್ನು ನಾವು ಅವರಿಗೆ ಹಿಂತಿರುಗಿ ಬರ್ಲಿಕ್ಕೆ ಅದಕ್ಕೆ ಬೇಕಾದ ಚಿಕಿತ್ಸೆಯನ್ನ ಡಾಕ್ಟರ್ಗಳು ಕೊಡಬೇಕು. ಸೊ ಒಮ್ಮೆ ಮಾನಸಿಕ ಸ್ಥಿತಿ ಸಮತೋಲನ ಆಯಿತು, ಅವನು ದೈಹಿಕವಾಗಿ ಸ್ವಲ್ಪ ಗಟ್ಟಿಯಾದಂತ ಹೇಳಿದ ನಂತರ ನಾವೆಲ್ಲ ಅವರಿಗೆ ಕೌನ್ಸಿಲಿಂಗ್ ಮಾಡುವಂತದ್ದು, ವೈಯಕ್ತಿಕ ಕೌನ್ಸಿಲಿಂಗ್. ಏನು ಆತನ ಸಮಸ್ಯೆ, ಯಾವುದಕ್ಕೋಸ್ಕರ ಪ್ರಾರಂಭ ಮಾಡಿದ್ದಾನೆ. ನಿಮ್ಗೆ ಬೇಕಾದ ಒಂದು ಇನ್ಸಿಡೆಂಟ್ ಕೊಡ್ತೇನೆ. ಒಂದು ಯುವಕನ, ಯಾಕಂತ ಹೇಳಿದ್ರೆ ಒಂದು ಯುವಕ ಕಾಲೇಜಿಗೆ ಹೋಗ್ತಾ ಇದ್ದ. ಅವನು ನಮ್ಮ ಡಿ ಅಡಿಕ್ಷನ್ ಸೆಂಟರ್ ಬಂದ, ಒಳ್ಳೆ BCom ಗ್ರಾಜುಯೇಟ್. ಅವನ ಹತ್ರ ನಾನು ಹಿಸ್ಟ್ರಿ ತೆಗೆಯುವಾಗ ಅವನಿಗೆ ಕೇಳಿದ್ದೆ, ನಾನು ಯಾಕೆಪ್ಪ ಪ್ರಾರಂಭ ಮಾಡಿದೆ, ನಿನ್ನ ಅಮ್ಮ ಇಷ್ಟು ಕಷ್ಟಪಡ್ತಾ ಇದ್ದಾರೆ, ಒಳ್ಳೆ ಕಲ್ತಿದ್ದಿ, ಒಳ್ಳೆ ಬಿಸ್ನೆಸ್ ಇದೆ. ಇಲ್ಲ ಮೇಡಮ್, ನಾನು ಸ್ಟಾರ್ಟ್ ಮಾಡಿದ್ದು ಹೇಗೆ ಅಂತ ಹೇಳಿದ್ರೆ, ನಾನು ಕಾಲೇಜಿನ ಲಾಸ್ಟ್ ಡೇ ನಾನು ಮತ್ತು ನನ್ನ 4 ಫ್ರೆಂಡ್ಸ್ ಒಂದು ಇನ್ನು ಮುಂದೆ ಸಿಗುದಿಲ್ಲ ಅಂತ ಹೇಳಿ ಒಂದು ಬಿಯರ್ ಬಾಟಲ್ ತಕೊಂಡು ಗುಡ್ಡದ ತೋಪಿಗೆ ಹೋಗಿ ಅಲ್ಲಿ ಬಿಯರ್ ಬಾಟಲ್ ಓಪನ್ ಮಾಡಿದ್ರು. ಆದ್ರೆ ನಾನು ಬಿಯರ್ ಕುಡಿಲಿಲ್ಲ. ನಾನು ಕೇಳಿದೆ, ಏನು ಕುಡಿದೆಯಪ್ಪ ಹಾಗಾದ್ರೆ? ಇಲ್ಲ ಮೇಡಮ್, ಬಿಯರ್ ಬಾಟಲ್ ಓಪನ್ ಮಾಡುವಾಗ ಅದ್ರ ಮೇಲೆ ನೊರೆ ಬರ್ತದಲ್ಲ, ಆ ನೊರೆಯನ್ನು ನಾನು ಟೇಸ್ಟ್ ಮಾಡಿದೆ. ಅವನು ಮತ್ತೆ ಮುಂದುವರಿಸಿ ಹೇಳಿದ, ಆದ್ರೆ ಆ ನೊರೆ ಇವತ್ತು ನನ್ನ ಜೀವನ ಹೊರೆಯಾಗಿ ಮಾಡ್ತದೆ ಅಂತ ಹೇಳಿ ನನಗೆ ಗೊತ್ತಿರಲಿಲ್ಲ ಸರ್. ಅವನು ಆವತ್ತಿನಿಂದ ನಮ್ಮ ಡಿ ಅಡಿಕ್ಷನ್ ಸೆಂಟರ್ಗೆ ಬರುವ ತನಕ ಅವನು ಮುಟ್ಟದ ಡ್ರಗ್ಸ್ ಇಲ್ಲ. ಯಾಕಂದ್ರೆ ಅವನ ಇಡೀ ಜೀವನವನ್ನು ಅವನು ಕಳ್ಕೊಂಡಿದ್ದಾನೆ. ಅವನಿಗೆ ನೆಟ್ಟಗೆ ಮಾಡ್ಲಿಕ್ಕೆ ಅವನ ಒಂದು ಮುದಿ ತಾಯಿ ಪಾಪ ಎಷ್ಟು ಕಡೆ ಓಡಾಡಿದ್ದಾರೆ ಅಂತ ಹೇಳಿ ಹೇಳಿದ್ದಾರೆ. ಈಗ ಒಂದು ಒಳ್ಳೆಯ ಜೀವನವನ್ನ ನಡೆಸ್ತಾ ಇದ್ದಾನೆ. ಕಂಟಿನ್ಯೂಸ್ ಅವನಿಗೆ ಟ್ರೀಟ್ಮೆಂಟ್ ಮಾಡಿ, ಆಪ್ತ ಸಮಾಲೋಚನೆ ಮಾಡಿ, ಎಲ್ಲವನ್ನ ಅವನ ಸಮಸ್ಯೆಗಳಿಗೆಲ್ಲ ಪರಿಹಾರವನ್ನ ಕೊಟ್ಟ ಮೇಲೆ ಅಮ್ಮನನ್ನ ಕೂತ್ಕೊಳ್ಕೊಂಡು ಈಗ ಒಂದು ಸಮಾಧಾನಕರ ಜೀವನವನ್ನು ಮಾಡ್ತಾ ಇದ್ದಾನೆ. ನಾನು ಹೇಳುವಂತದ್ದು ಇಷ್ಟೇ, ಪ್ರತಿಯೊಬ್ಬರು ಒಂದಲ್ಲ ಒಂದು ಕಾರಣಕ್ಕೋಸ್ಕರ ಪ್ರಾರಂಭ ಮಾಡ್ತಾರೆ. ಬಟ್ ಅದೇ ಆ ಒಂದು ಇಡೀ ನೀವು ಹೇಳುವಂತ ಒಂದು ಚಿಕಿತ್ಸೆಯ ಪ್ರಕ್ರಿಯೆ ಇದೆ ಅಲ್ಲ, ಸಾಮಾನ್ಯವಾಗಿ ಎಷ್ಟು ದಿವಸ ತಗೊಳ್ಳುವಂತದ್ದು? ನಮ್ಮಲ್ಲಿ ಸಾಧಾರಣ ನಾವು 1 ತಿಂಗಳ ಪ್ರಕ್ರಿಯೆ ಇದು ಸರ್ಕಾರದ ಆದೇಶದ ಪ್ರಕಾರ. ಮೊದಲು 8 ದಿವಸ ಇತ್ತು, ಅದು 15 ದಿವಸಕ್ಕೆ ಆಯ್ತು, 21 ದಿವಸ. ಈಗ ಪ್ರಸ್ತುತ 31 ದಿವಸಗಳ ಕಾಲ ಅವಧಿ ಚಾಲ್ತಿಯಲ್ಲಿದೆ ಡಿ ಅಡಿಕ್ಷನ್. ಇದು ಸಾಕಾಗುದಿಲ್ಲ, ಇದು ಸಾಕಾಗುದಿಲ್ಲ. ಸುಧಾರಣೆ ಮಾಡ್ಲಿಕ್ಕೆ ಒಂದು ಜಸ್ಟ್ ಒಂದು ರಿಕವರಿ ಅಷ್ಟೇ, ರಿಕವರಿ ಅಷ್ಟೇ. ಅದನ್ನು ನಾವು ಕೌನ್ಸಿಲಿಂಗ್ ಮಾಡಿ ಮತ್ತೆ ಮೆಡಿಕೇಶನ್ ಮಾಡಿ ಎಲ್ಲವನ್ನು ನಾವು ಅವನನ್ನ ರಿಕವರಿ ಮಾಡ್ತೇವೆ ಒಮ್ಮೆ. ಆದ್ರೂ ಕೂಡ ಈ ಅವಧಿ ಸಾಕಾಗುದಿಲ್ಲ. ನಾವು ಫಾಲೋ ಅಪ್ ಇಡ್ಬೇಕು. ಫಾಲೋ ಅಪ್ ಎಷ್ಟು 2.5 ವರ್ಷ 3 ವರ್ಷ ಫಾಲೋ ಅಪ್ ಇಡ್ಬೇಕು, ಕಂಟಿನ್ಯೂಸ್ ಫಾಲೋ ಅಪ್. ಪೋಷಕರ ಜವಾಬ್ದಾರಿ. ಸರ್ ಈಗ ನೀವು ಕೊನೆಯದಾಗಿ ಏನಾದರೂ ಹೇಳುವಂಥದ್ದು ಇದಕ್ಕೆ ಸಂಬಂಧಪಟ್ಟಾಗ? ಈಗ ಚಿಕಿತ್ಸೆ ಮೇಡಮ್ ಹೇಳಿದ್ದು ಅಲ್ಲದೆ ಏನಾದರೂ ಬಾಕಿ ಆಗಿರುವಂಥ ವಿಷಯ? ಅಲ್ಲ, ಮೇಡಮ್ ಹೇಳಿದ್ರು 1 ತಿಂಗಳು ಅದಕ್ಕೆ ಸಾಕಾಗುದಿಲ್ಲ. ಅದು ನಿಜವಾಗಿ ಸತ್ಯ. ಯಾಕಂತ ಹೇಳಿದ್ರೆ 1 ತಿಂಗಳಲ್ಲಿ ಈ ವಿಡ್ರಾಲ್ಸ್ಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಡಿಟಾಕ್ಸಿಫಿಕೇಶನ್ ಮತ್ತು ಡಿ ಅಡಿಕ್ಷನ್, ಅದು 2 ಹಂತಗಳನ್ನು ಮಾಡಬಹುದು. ಆದರೆ ಇನ್ನೊಂದು ಮುಖ್ಯ ಅಂತ ಉಂಟು, ರಿಹಾಬಿಲಿಟೇಷನ್. ಸೊ ಅದು ಪುನರ್ವಸನ, ಅದು ಬಹಳ ಮುಖ್ಯ. ಪುನರ್ವಸತಿ ಮಾಡುವಂಥದ್ದು. ಹೌದು, ಅವರಿಗೆ ಆ ಇದರಲ್ಲಿ ತಿಳುವಳಿಕೆಗೆ ಬರಲಿಕ್ಕೆ ಮತ್ತು ಅದಕ್ಕೆ ಬೇಕಾದ ಕೆಲವು ಕ್ಲಾಸಸ್ಗಳನ್ನು ಕೊಡುವುದು, ಮತ್ತೆ ಯೋಗ, ಮೆಡಿಟೇಷನ್, ಇಂಥ ಒಂದು ಡಿಸಿಪ್ಲಿನ್ಡ್ ಲೈಫನ್ನು ಮಾಡುವ ಮೂಲಕ ಅವರ ಮನಸ್ಸನ್ನು ನಾವು ತಿರುಗಿಸುವ ಒಂದು ವಿಧಾನವನ್ನು ನಾವು ಮಾಡಬೇಕಾಗ್ತದೆ. ಸೊ ಸ್ವಲ್ಪ ಲಾಂಗ್ ಟೈಮ್ ಕೊಟ್ಟರೆ, ಸಾಧಾರಣ ಒಂದು 3 ತಿಂಗಳು. ಈಗ ನಾವು ನಮ್ಮ ಕೇಂದ್ರದಲ್ಲಿ 3 ತಿಂಗಳು ಇರ್ತೇವೆ. ಸೊ 3 ತಿಂಗಳು ಸಾಧಾರಣ ಕೊಟ್ಟರೆ
ಸ್ವಲ್ಪ ಅದರಲ್ಲಿ ಪ್ರಯೋಜನ ಬೀಳುವ ಸಂದರ್ಭಗಳು ಉಂಟು. ಎಸ್ 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 ಅದು ಸರ್ ಮತ್ತು ಮೇಡಮ್, ವೀಕ್ಷಕರೇ, ಮೊದಲ ಬಾರಿಗೆ ಇಬ್ಬರು ಕೂಡ ಪೌಲ್ ಡೆನಿಸ್ ಡಿಸೋಜ ಅವರು ಮತ್ತು ಲಿಡಿಯಾ ಲೋಬೋ ಅವರು ಟಿ ವಿ ಸ್ಟುಡಿಯೋ ಒಂದಕ್ಕೆ ಬಂದು ಎಷ್ಟೋ ವಿವರವಾಗಿ ಮಾತಾಡಿದ್ದಾರೆ. ಬಹುಶಃ ನಿಮ್ಮ ಒಂದು ಆ ಕಾಳಜಿ ಯಾವತ್ತೂ ಕೂಡ ನಮ್ಮ ಸಮಾಜಕ್ಕೆ ಬೇಕಾಗ್ತದೆ. ನಾವು ಮತ್ತೆ ಕೂಡ ನಿಮ್ಮನ್ನು ಯಾಕಂದರೆ ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಮಾಹಿತಿ ನೀಡುವ ಸಲುವಾಗಿ ಇಲ್ಲಿ ಮತ್ತೆ ನಾವು ಆಹ್ವಾನಿಸ್ತಾ ಇರ್ತೇವೆ. ಸೊ ನಾನು ಇವತ್ತು ಈ ಒಂದು ಶೋಗೆ ಬಂದು ಮಾತಾಡೋದಕ್ಕಾಗಿ ವಿ4 ಸ್ಟುಡಿಯೋದ ಪರವಾಗಿ ಮತ್ತು ವೀಕ್ಷಕರ ಪರವಾಗಿ ನಿಮಗೆ ಪ್ರೀತಿಯ ಧನ್ಯವಾದವನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸರ್. ಧನ್ಯವಾದ. ವೀಕ್ಷಕರೇ, ಸಾಕಷ್ಟು ವಿಚಾರಗಳನ್ನು ತಮ್ಮ ಅನುಭವದ ನೆಲೆಯಿಂದ ಶ್ರೀಮತಿ ಲಿಡಿಯಾ ಲೋಬೋ ಅವರು ಮತ್ತು ಶ್ರೀ ಪೌಲ್ ಡೆನಿಸ್ ಡಿಸೋಜ ಅವರು ಇವತ್ತು ನಿಮ್ಮ ಮುಂದೆ ಇರಿಸಿದ್ದಾರೆ. ಯಾವ ರೀತಿ ಒಬ್ಬ ಪೋಷಕರು ಮತ್ತು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಜಾಗರೂಕತರಾಗಿರಬೇಕನ್ನೋ ವಿಚಾರಗಳನ್ನು ಅವರು ಮುಂದೆ ಕೊಟ್ಟಿದ್ದಾರೆ. ಮತ್ತು ಈ ಡ್ರಗ್ಸ್ ಜಾಲಕ್ಕೆ ಸಿಕ್ಕಿಕೊಂಡವರು ಯಾವ ರೀತಿ ನರಳ್ತಾರೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಮತ್ತು ಚಿಕಿತ್ಸೆ ಅನ್ನೋದು ಕೂಡ ಅಷ್ಟು ಸುಲಭದ ವಿಷಯ ಅಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಇವೆಲ್ಲ ವಿಚಾರ ನಿಮ್ಮ ಗಮನದಲ್ಲಿ ಇರಲಿ ಅಂತ ಹೇಳಿ ಇವತ್ತಿನ ಈ ಒಂದು ಮಾತುಕತೆ ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ಪ್ರಚಲಿತ